ಹರೇ ಕೃಷ್ಣ ಮಾತಾಜಿ ಅವ್ರು ಬರ್ತಾರೆ. ಪ್ರೇಯರ್ ಮಾಡುವ ಅಷ್ಟೊತ್ತಿಗೆ ಪ್ರೇಯರ್ ಮಾಡಿ ಯಾರತ್ತಾದ್ರೂ ಬುಕ್ ಇದ್ರೆ ಓದಿಸ್ತಾರೆ ಮಾತಾಜಿ. ನಿಮ್ಗೆ ಯಾವ ಪೇಜ್ ಇಂದ ಅಂತ ಗೊತ್ತಿದೆ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ PDF ಶೇರ್ ಮಾಡ್ತೀರಾ? ಮಾಡ್ತೇನೆ. ಮಾತಾಜಿ ಆಯ್ತು, ಮಾಡ್ತೇನೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ನಾಗವೇಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಎಲ್ಲರಿಗೂ ಹರೇ ಕೃಷ್ಣ. ಕೋ ಹೋಸ್ಟ್ ಆಗ್ಬೇಕು ನಾನು. ನೀವು ಪ್ರೇಯರ್ ಮಾಡಿ ಮಾತಾಜಿ, ಅಷ್ಟೊತ್ತಿಗೆ ಸರಿ ಆಗ್ತದೆ. ರೂಪಶಂಕರ್ ಮಾತಾಜಿ. ಹರೇ ಕೃಷ್ಣ ನಾಗವೇಣಿ ಮಾತಾಜಿ. ಪ್ರೇಯರ್ ಮಾಡಿ ಮಾತಾಜಿ. ಓಕೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತೇನ ತಸ್ಮೈ ಶ್ರೀ ಗುರುವೇ ನಮಃ. ನಮೋ ವಿಷ್ಣುಪಾದಾಯ. ಕೇಳ್ತದೆ ಮಾತಾಜಿ? ಕೇಳ್ತದೆ. ನಮೋ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಎಲ್ಲರಿಗೂ ಹರೇ ಕೃಷ್ಣ. ಇವತ್ತು ಯಾರು ರೀಡ್ ಮಾಡುದು ಮಾತಾಜಿ? ಹೇಳ್ತೇನೆ ಮಾತಾಜಿ, ಒಂದ್ ನಿಮಿಷ. ಎಷ್ಟನೇ ಎರಡನೇ ಪ್ಯಾರದಿಂದ ಮಾತಾಜಿ ಅಲ್ಲ ಸ್ಟಾರ್ಟಿಂಗ್? ಹೌದು ಮಾತಾಜಿ, ಸೆಕೆಂಡ್ ಪ್ಯಾರ ಇಂದ 25 ಪೇಜ್. ಗೀತಾ ಗೀತಾ ಗಾಯತ್ರಿ ಯಾರು ಓದಿದ್ದಾರೆ? ನೆಕ್ಸ್ಟ್ ಗಿಯಿಂದ ಕರೀರಿ ಮಾತಾಜಿ. ಗೀತಾ ಎಂ ಆಗಿದೆ ಅಲ್ಲ? ಗೀತಾ ಎಂ ಆಯ್ತು, ಗಾಯತ್ರಿ ಆರ್ ಆಗಿದೆ. ಗಾಯತ್ರಿ ಆರ್ ಕೋಡಿಕಲ್ ಇದ್ದಾರಾ? ಗೀತಾ ಆರ್ ಕೋಡಿಕಲ್. ಗೀತಾ ಆರ್ ಕೋಡಿಕಲ್. ಓಕೆ, ಓದಿ ಮಾತಾಜಿ.
ಕಾಣ್ತದಲ್ಲ, ಸ್ಕ್ರೀನ್ ಬಂತಲ್ಲ ಮಾತಾಜಿ? ಹಾ ಬಂದಿದೆ ಬಂದಿದೆ. ಮಾತಾಜಿ ಒಂದೊಂದು ಪ್ಯಾರ ನಂತರ ಎಕ್ಸ್ಪ್ಲನೇಷನ್. ಅಲ್ಲ, ಒಂದು ಪೇಜ್ ಇದು ಮಾಡಿ ಮತ್ತೆ ಇದ್ ಮಾಡುವ ಎಕ್ಸ್ಪ್ಲನೇಷನ್. ವೃಂದಾವನದ ಪುರಸಭೆಯ ಅಲ್ಲಿಂದ ಓದಿ ಮಾತಾಜಿ. ಬೃಂದಾವನದ ಪುರಸಭೆಯು ಒಂದು ಔಪಚಾರಿಕ ಸ್ವಾಗತವನ್ನು ಏರ್ಪಡಿಸಿತು. ಅದರಲ್ಲಿ ಸ್ಥಳೀಯ ಗಣ್ಯ ಪೌರರು ಮತ್ತು ಸಾಧುಗಳು ಭಾಗವಹಿಸಿದರು. ಪ್ರಮುಖನೊಬ್ಬನು ಶ್ರೀಲ ಪ್ರಭುಪಾದರನ್ನು ಮತ್ತು ಅವರ ಸಾಧನೆಗಳನ್ನು ಹೀಗೆ ಪ್ರಶಂಸಿಸಿದನು: ಹೇ ಮಹಾತ್ಮರೇ, ಈ ವೃಂದಾವನದ ವಾಸಿಗಳೆಂಬ ನಾವು ಇಂದು ಒಟ್ಟಾಗಿ ಪೂಜ್ಯರಾದ ತಮಗೆ ಈ ಪಾವನ ಕ್ಷೇತ್ರವಾದ ವೃಂದಾವನಕ್ಕೆ ವಿನಮ್ರ ಸ್ವಾಗತ ಕೋರುತ್ತೇವೆ ಮತ್ತು ಹೀಗೆ ಕೋರಲು ಹೆಮ್ಮೆ ಪಡುತ್ತೇವೆ. ಅನೇಕ ವರ್ಷಗಳ ಕಾಲ ತಾವು ಇಲ್ಲಿನ ರಾಧಾ ದಾಮೋದರ ದೇವಾಲಯದಲ್ಲಿ ನೆಲೆಸಿದ್ದೀರಿ ಮತ್ತು ಧ್ಯಾನಸ್ಥರಾಗಿ ಶ್ರೀಮತಿ ರಾಧಾರಾಣಿಯನ್ನು ಪೂಜಿಸಿದ್ದೀರಿ. ಆದ್ದರಿಂದ ಈಗ ತಾವು ಇಡೀ ಜಗತ್ತಿಗೆ ಮೋಕ್ಷ ನೀಡಬಲ್ಲ ದಿವ್ಯ ದರ್ಶನವನ್ನು ಹೊಂದಿದ್ದೀರಿ. ತಮ್ಮ ಪರಿಪೂರ್ಣತೆಗೆ ನಿದರ್ಶನವಾಗಿ ನಾವೀಗ ಈ ವಿದೇಶಿ ಶಿಷ್ಯರನ್ನು ನಮ್ಮ ಕಣ್ಣೆದುರು ಕಾಣುತ್ತಿದ್ದೇವೆ ಹಾಗೂ ಅವರನ್ನು ಪರಿಶುದ್ಧ ಭಕ್ತರನ್ನಾಗಿ ತಾವು ಪರಿವರ್ತಿಸಿದ ರೀತಿಯನ್ನು ಕಂಡು ನಾವು ಹೆಮ್ಮೆ ಪಡುತ್ತಿದ್ದೇವೆ. ಹೇ ವೈದಿಕ ಸಂಸ್ಕೃತಿಯ ಮಹಾಪ್ರಚಾರಕರೇ, ಹಿಂದೆ ಅನೇಕ ಸ್ವಾಮಿಗಳು ವಿದೇಶಗಳಿಗೆ ಹೋಗಿದ್ದಾರೆ, ಆದರೆ ಈಗ ತಾವು ಪಶ್ಚಿಮ ದೇಶಗಳಲ್ಲಿ ಸಂಕೀರ್ತನ ಆಂದೋಲನವನ್ನು ಮತ್ತು ದಿವ್ಯ ಭಕ್ತಿಪಂಥದ ತತ್ವಗಳನ್ನು ಅದ್ಭುತವಾಗಿ ಪ್ರಚಾರ ಮಾಡಿದ್ದೀರಿ. ಈ ಯುಗದಲ್ಲಿ ಪ್ರಪಂಚದ ಸಕಲರಿಗೂ ಶಾಂತಿ ಮತ್ತು ಸಮೃದ್ಧಿಯನ್ನು ನೀಡಲು ಅದೊಂದೇ ದಾರಿಯಾಗಿದೆ. ಧರ್ಮ ಮತ್ತು ಸಂಸ್ಕೃತಿಗಳನ್ನು ಪ್ರಚಾರ ಮಾಡಿದ್ದರಿಂದ ತಮ್ಮ ಪವಿತ್ರವಾದ ಹೆಸರು ಸದಾಕಾಲ ಉಜ್ವಲವಾಗಿ ಉಳಿಯುತ್ತದೆ. ನಿಸ್ಸಂಕೋಚದಿಂದ ಹೇಳಬೇಕೆಂದರೆ ತಮ್ಮೊಂದಿಗೆ ನಮಗೆ ಆತ್ಮೀಯ ಸಂಬಂಧದ ಭಾವನೆ ಇದೆ. ತಮಗೆ ಈ ಸ್ವಾಗತವನ್ನು ಕೋರುವ ಸದವಕಾಶ ಒದಗಿ ಬಂದದಕ್ಕಾಗಿ ನಮಗೆ ಪರಿಪೂರ್ಣ ತೃಪ್ತಿ ಇದೆ. ಈ ವೃಂದಾವನದಲ್ಲಿ ತಾವು ನಮ್ಮವರೆಂದು ನಾವಂತೂ ಬಿಟ್ಟಿದ್ದೇವೆ. ತಾವು ಹೋದಲ್ಲೆಲ್ಲ ಈ ವೃಂದಾವನ ಧಾಮದ ಪ್ರಭಾವವನ್ನು ಕೊಂಡೊಯ್ಯುತ್ತೀರೆಂಬ ನಂಬಿಕೆ ನಮಗಿದೆ. ಶ್ರೀ ವೃಂದಾವನ ಧಾಮದ ಸಂಸ್ಕೃತಿ, ಧರ್ಮ, ತತ್ವ ಮತ್ತು ದಿವ್ಯ ಅಸ್ತಿತ್ವ ಇವೆಲ್ಲವೂ ತಮ್ಮೊಂದಿಗೆ ಪ್ರಯಾಣ ಮಾಡುತ್ತವೆ. ಪೂಜ್ಯರಾದ ತಮ್ಮ ಮಹಾ ಸಂದೇಶದ ಮೂಲಕ ಈಗ ಜಗತ್ತಿನ ಎಲ್ಲ ಜನರು ವೃಂದಾವನದ ಧಾಮದೊಂದಿಗೆ ಆತ್ಮೀಯ ಸಂಬಂಧ ಹೊಂದುತ್ತಿದ್ದಾರೆ. ತಮ್ಮ ಪ್ರಚಾರದಿಂದ ಮಾತ್ರ ವೃಂದಾವನದ ದಿವ್ಯ ಸಂದೇಶವು ಜಗತ್ತಿನಾದ್ಯಂತ ಪ್ರಸರಿಸುವುದೆಂಬ ದೃಢವಾದ ನಂಬಿಕೆ ನಮಗಿದೆ. ಈ ಶ್ರೇಷ್ಠ ಕಾರ್ಯಗಳಲ್ಲಿ ಯಶಸ್ಸಿನ ಕಿರೀಟ ತಮ್ಮದಾಗಲೆಂದು ನಾವು ಹಾರೈಸುತ್ತೇವೆ. ಬಳಿಕ ಶ್ರೀಲ ಪ್ರಭುಪಾದರು ಮಾತನಾಡಿದರು. ಮೊದಲಿಗೆ ಅವರು ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘವು ಹೇಗೆ ಇಡೀ ವಿಶ್ವಕ್ಕೆ ಅನ್ವಯಿಸುವಂತಹ ದೈವ ವರ್ಣಾಶ್ರಮ ಅಥವಾ ದೈವ ಪ್ರಜ್ಞೆ ಒಂದು ಸಾಮಾಜಿಕ ವ್ಯವಸ್ಥೆಯನ್ನು ನೆಲೆಗೊಳಿಸಲು ಯತ್ನಿಸುತ್ತಿವೆ ಎಂಬುದನ್ನು ವಿವರಿಸಿದರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ರೂಪಶಂಕರ್ ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಪ್ರಭುಪಾದ ಇಲ್ಲಿ ಏನು ವೃಂದಾವನದ ಒಂದು ಸಭೆಯಲ್ಲಿ ವೃಂದಾವನದಲ್ಲಿ ಒಬ್ಬರು ಯಾರು ಎಲ್ಲರೂ ಅಲ್ಲಿ ಅವರಿಗೆ ಸ್ವಾಗತ ಮಾಡ್ಲಿಕ್ಕೆ ಬಂದ್ರು. ಎಲ್ಲರಂದ್ರೆ ಎಲ್ಲ ಫೇಮಸ್ ಇದು ಪರ್ಸನಾಲಿಟಿ ಸಾಧುಗಳೆಲ್ಲ ಭಾಗವಹಿಸಿದರು. ಮತ್ತೆ ಅವರು ಸುಶೀಲ ಪ್ರಭು ತುಂಬಾ ಇದು ಮಾಡಿದ್ರು, ಗೌರವಿಸಿದ್ದಾರೆ. ಏನ್ ಹೇಳಿ ಅಂದ್ರೆ ಈ ಎಲ್ಲ ವಿದೇಶದವರನ್ನು ಸಹ ಅವರೆಲ್ಲ ಶಿಷ್ಯರಾಗಿ ಮಾಡಿದ್ದಾರೆ. ಅದೇ ಅವರಿಗೆ ತುಂಬಾ ಖುಷಿ ಆಯ್ತು. ಅಂದ್ರೆ ನಮ್ಮ ಎಲ್ಲ ಈ ಸನಾತನ ಧರ್ಮದ ಏನಿದೆ ಕೃಷ್ಣನ ಪ್ರಜ್ಞೆ ಅದೆಲ್ಲ ಎಲ್ಲ ಪಾಶ್ಚಾತ್ಯ ದೇಶದಲ್ಲಿ ಸಹ ಅವರು ಹರಡಿಸ್ತಾರೆ. ಅದಕ್ಕಾಗಿ ಅವರೆಲ್ಲ ಪರಮ ಪ್ರಮುಖರು ಅವರಿಗೆ ಪ್ರಭುಪಾದರಿಗೆ ತುಂಬಾ ಇದು ಮಾಡ್ತಾರೆ, ಹೆಮ್ಮೆಯಿಂದ ಅವರಿಗೆ ಇದು ಗೌರವಿಸ್ತಾರೆ. ಮತ್ತೆ ಈ ವೈದಿಕ ಸಂಸ್ಕೃತಿಯ ಮಹಾಪ್ರಚಾರಕರು ಯಾರಾದ್ರೂ ಪ್ರಭುಪಾದರಿಗೆ ಅವರು ತುಂಬಾ ಅವರ ವಿದೇಶಿಗಳೆಲ್ಲ ಹೋಗಿದ್ದಾರೆ ಅಲ್ಲ ಪ್ರಭುಪಾದ ಎಲ್ಲರಿಗೆ. ಆಗ ಅವರು ಪಶ್ಚಿಮ ದೇಶಗಳ ಸಂಕೀರ್ತನ ಆಂದೋಲನ ಮಾಡಿದ್ರು. ದಿವ್ಯ ಭಕ್ತಿವಂತ ತತ್ವಗಳನ್ನು ಅದ್ಭುತವಾಗಿ ಪ್ರಚಾರ ಮಾಡಿದ್ದಾರೆ. ಅದೆಲ್ಲ ಅವ್ರು ಹೇಳಿದ್ರು ಹೇಗೆ ಮಾಡಿದ್ದಾರೆ ಪ್ರಭುಪಾದ, ಹೇಗೆ ಪ್ರಚಾರ ಮಾಡ್ಲಿಕ್ಕೆ ಏನೇನ್ ಮಾಡಿದ್ದಾರೆ ಎಲ್ಲ ಅವರ. ಈ ಯುಗದಲ್ಲಿ ಪ್ರಪಂಚದ ಸಕಲ ಶಾಂತಿ ಮತ್ತು ಸಮೃದ್ಧಿಯನ್ನು ನೀಡಲು ಅದೊಂದೇ ದಾರಿಯಾಗಿದೆ. ಇಲ್ಲದ್ರೆ ಸಾಧ್ಯವಿಲ್ಲ. ಪ್ರಭುಪಾದರಿಂದ ನಮ್ಗೆ ಇದೆಲ್ಲ ನಮ್ಗೆ ಸಿಕ್ಕಿದೆ, ಇಲ್ಲದೆ ಅದೇ ಆಗ್ತಾ ಇರ್ಲಿಲ್ಲ. ಧರ್ಮ ಮತ್ತು ಸಂಸ್ಕೃತಿ ಪ್ರಚಾರ ಮಾಡಿದ್ರೆ ನಮ್ಮ
ಅವರ ಪವಿತ್ರವಾದ ಹೆಸರು ಸದಾಕಾಲ ಉಜ್ವಲವಾಗಿ ಇಡ್ತಾರೆ. ಈಗ ಎಲ್ಲರೂ ಪ್ರಭುಪಾದರನ್ನು ತುಂಬಾ ನೆನೆಸ್ತಾರೆ. ಸೊ ಅಂದ್ರೆ ಮೇನ್ ರೀಸನ್ ಏನಂತ ತಮ್ಮಂದಿಗೆ ಅವ್ರ ಆತ್ಮೀಯ ಸಂಬಂಧದ ಭಾವನೆ ಇದೆ ಯಾರಿಗೂ ಅವ್ರಿಗೆ ಸ್ವಾಗತನ ಕೋರುವ ಸದಾ ಒದಗಿ ಬಂದದಕ್ಕಾಗಿ ಅವ್ರಿಗೆ ಪರಿಪೂರ್ಣ ತೃಪ್ತಿ ಇದೆ. ಈ ವೃಂದಾವನದಲ್ಲಿ ನಾವು ನಮ್ಮವರೆಂದು ನಾವಂತೂ ಭಾವಿಸಿ ಬಿಟ್ಟಿದ್ದೇವೆ. ತಾವು ಹೋದಲ್ಲೆಲ್ಲ ಅಲ್ಲಿ ಅವ್ರೇನ್ ಹೇಳ್ತಾ ಇದ್ದಾರೆ, ಹೋದಲ್ಲೆಲ್ಲ ಈ ವೃಂದಾವನ ಧಾಮದ ಪ್ರಭಾವವನ್ನು ಕೊಂಡೊಯ್ಯುತ್ತೀರೆಂಬ ನಂಬಿಕೆ ನಮಗಿದೆ. ಅಂದ್ರೆ ಏನೇನ್ ವೃಂದಾವನದಲ್ಲಿ ಏನ್ ಪ್ರಭಾವ ಇದೆ ಅದನ್ನೆಲ್ಲ ಇಲ್ಲಿ ಸ್ಪ್ರೆಡ್ ಮಾಡ್ತಾರೆ ಅಂತ. ಶ್ರೀ ವೃಂದಾವನ ಧಾಮದ ಸಂಸ್ಕೃತಿ, ಧರ್ಮ, ತತ್ವ ಮತ್ತು ದಿವ್ಯ ಅಸ್ತಿತ್ವ ಎಲ್ಲವೂ ತಮ್ಮೊಂದಿಗೆ ಪ್ರಯಾಣ ಮಾಡುತ್ತವೆ. ಸೊ ಪೂಜ್ಯರಾದ ತಮ್ಮ ಮಹಾ ಸಂದೇಶದ ಮೂಲಕ ಈ ಜಗತ್ತಿನ ಎಲ್ಲಾ ಜನರು ವೃಂದಾವನ ಧಾಮದೊಂದಿಗೆ ಆತ್ಮೀಯ ಸಂಬಂಧವನ್ನು ಹೊಂದುತ್ತಿದ್ದಾರೆ. ಸೊ ಇದು ಪ್ರಭುಪಾದರಿಗೆ ಅವರ ಇಷ್ಟು ಇದೆಲ್ಲ ಅದೆಲ್ಲ ಇದರಿಂದ ಎಲ್ಲ ಜನರು ಎಲ್ಲ ಫಾರಿನರ್ಸ್ ಅಂದ್ರೆ ಅವರೆಲ್ಲ ಶಿಷ್ಯ ಮಾಡಿ ಅಲ್ಲಿಂದ ಪಾಶ್ಚಾತ್ಯ ದೇಶದಿಂದ ಬಂದು ಎಲ್ಲ ಇಲ್ಲಿ ಸ್ಪ್ರೆಡ್ ಮಾಡ್ತಾರೆ. ಸೊ ಈ ಶ್ರೇಷ್ಠ ಕಾರ್ಯದ ಯಶಸ್ಸಿನ ಕಿರೀಟ ತಮ್ಮದಾಗಲಿ ನಾವು ಹಾರೈಸಿ ಎಂದು ಅವರು ಎಲ್ಲ ಈ ಪ್ರಭುಪಾದರಿಗೆ ತುಂಬಾ ಇದು. ಹರೇ ಕೃಷ್ಣ. ಇಲ್ಲಿ ಒಂದು ಪ್ಯಾರ ಉಂಟು ಮಾತಾಜಿ, ಬಳಿಕ ಶ್ರೀಲಾ ಪ್ರಭುಪಾದ. ಓಕೆ, ಮತ್ತೆ ಅದಕ್ಕೆ ಶ್ರೀಲ ಪ್ರಭುದ ಏನು ಉತ್ತರ ಕೊಟ್ಟು ಅವರು ಮೊದಲಿಗೆ ಅವರ ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘ ಹೇಗೆ ಇಡೀ ವಿಶ್ವಕ್ಕೆ ಅನ್ವಯಿಸುವಂತ ದೈವ ಪ್ರಜ್ಞೆಯನ್ನು ಇಡೀ ವಿಶ್ವಕ್ಕೆ ಅವರು ಪ್ರಸರಿಸಿದರು. ಸೊ ಒಂದು ಸಾಮಾಜಿಕ ವ್ಯವಸ್ಥೆ ನೆಲೆಗೊಳಿಸಲು ಪ್ರಯತ್ನಿಸುತ್ತಿದೆ ಎಂಬುದನ್ನು ಅದನ್ನು ಅವರು ಪ್ರಯತ್ನಿಸಿದ್ದಾರೆ. ಸಾಮಾಜಿಕ ವ್ಯವಸ್ಥೆಯನ್ನು ಇಡೀ ಇತರ ವಿಶ್ವದಲ್ಲಿ ಅವರು ಕೃಷ್ಣ ಪ್ರಜ್ಞೆಯನ್ನು ಸ್ಪ್ರೆಡ್ ಮಾಡ್ಲಿಕ್ಕೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಕಾಂತಮಣಿ ಮಾತಾಜಿ ಓದಿ. ಅವ್ರು ರೆಡಿ ಇಲ್ಲದಿದ್ರೆ ಲಕ್ಷ್ಮೀ ಬಿ.ವಿ ಮಾತಾಜಿ. ಮಾತಾಜಿ ಓದ್ತೀನಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಕೃಷ್ಣನು ಹಿಂದೂ ಅಥವಾ ಭಾರತೀಯನೆಂದು ನಾವು ತಿಳಿಯಬಾರದು. ಕೃಷ್ಣನಿರುವುದು ಎಲ್ಲರಿಗಾಗಿ ಎಂಬುದನ್ನು ಅರಿತು ಈ ವಿದೇಶಿಯರು ಕೃಷ್ಣ ಪ್ರಜ್ಞೆಯನ್ನು ಸ್ವೀಕರಿಸಿದ್ದಾರೆ. ಅವರು ಹಿಂದೂ ಅಥವಾ ಮುಸಲ್ಮಾನ ಅಥವಾ ಕ್ರೈಸ್ತರ ಹಾಗೆ ಒಂದು ನಿರ್ದಿಷ್ಟ ಧರ್ಮ ನಿಯಮಗಳ ನೀತಿಯನ್ನು ಸ್ವೀಕರಿಸುತ್ತಿಲ್ಲ. ಅವು ನಾಮಾಂಕಿತ ಧರ್ಮಗಳು. ನಾನು ನನ್ನನ್ನು ಹಿಂದೂ ಎಂದು ಕರೆದುಕೊಂಡರೆ ಅದು ನನ್ನ ಧರ್ಮವೆಂದು ಅರ್ಥವಲ್ಲ, ಅದೊಂದು ಅಂಕಿತ ಮಾತ್ರ. ನಾನೊಂದು ಹಿಂದೂ ಕುಟುಂಬದಲ್ಲಿ ಹುಟ್ಟಿದ್ದರಿಂದ ನನ್ನನ್ನು ಹಿಂದೂ ಎಂದು ಕರೆದುಕೊಳ್ಳುತ್ತೇನೆ. ಹಾಗೆಯೇ ನಾನೊಂದು ನಿರ್ದಿಷ್ಟ ದೇಶದಲ್ಲಿ ಹುಟ್ಟಿದ್ದರಿಂದ ನನ್ನನ್ನು ಭಾರತೀಯ ಅಥವಾ ಅಮೆರಿಕನ್ ಎಂದು ಕರೆದುಕೊಳ್ಳುತ್ತೇನೆ. ಆದರೆ ನಮ್ಮ ಕೃಷ್ಣ ಪ್ರಜ್ಞಾ ಆಂದೋಲನವು ಇಂತಹ ನಾಮಾಂಕಿತ ವ್ಯಕ್ತಿತ್ವಗಳಿಗಲ್ಲ. ಈ ಕೃಷ್ಣ ಪ್ರಜ್ಞೆಯು ಸರ್ವೋಪಾಧಿ ವಿನಿರ್ಮುಕ್ತಂ. ಎಲ್ಲ ನಾಮಾಂಕಿತಗಳಿಂದ ಮುಕ್ತನಾದಾಗ ಮಾತ್ರ ವ್ಯಕ್ತಿಗೆ ಕೃಷ್ಣ ಪ್ರಜ್ಞೆಯ ಸ್ವೀಕಾರ ಸಾಧ್ಯವಾಗುತ್ತದೆ. ಎಲ್ಲಿಯವರೆಗೆ ಅವನು ಹಿಂದೂ ಅಥವಾ ಮುಸಲ್ಮಾನ ಅಥವಾ ಕ್ರೈಸ್ತನಾಗಿ ಉಳಿದಿರುತ್ತಾನೋ ಅಲ್ಲಿಯವರೆಗೆ ಕೃಷ್ಣ ಪ್ರಜ್ಞೆಯ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ. ಆದುದರಿಂದ ನನ್ನೊಂದಿಗೆ ಸೇರಿರುವ ಈ ಯುವಕ ಯುವತಿಯರು ಹಾಗೂ ಮಹಿಳೆಯರು ಮತ್ತು ಮಹನೀಯರು ತಮ್ಮ ನಾಮಾಂಕಿತಗಳನ್ನು ತ್ಯಜಿಸಿದ್ದಾರೆ. ಅವರೀಗ ಅಮೆರಿಕದವರಲ್ಲ, ಕೆನಡಾದವರಲ್ಲ ಅಥವಾ ಆಸ್ಟ್ರೇಲಿಯಾದವರಲ್ಲ. ಅವರು ತಮ್ಮನ್ನು ಕೃಷ್ಣನ ಶಾಶ್ವತ ಸೇವಕರೆಂದು ತಿಳಿದಿದ್ದಾರೆ. ಹೀಗಲ್ಲದೆ ಪ್ರಾಪಂಚಿಕ ಕಲ್ಮಶಗಳಿಂದ ಬಿಡುಗಡೆ ಸಾಧ್ಯವಿಲ್ಲ. ಪ್ರಾಪಂಚಿಕ ಕಲ್ಮಶ ಇರುವ ತನಕ ನಾವು ಶಾಸ್ತ್ರಗಳ ಪ್ರಕಾರ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸ ಎಂಬ ಸಾಮಾಜಿಕ ಹಾಗೂ ಆಧ್ಯಾತ್ಮಿಕ ವ್ಯವಸ್ಥೆಗಳನ್ನು ರೂಪಿಸಬೇಕಾಗುತ್ತದೆ. ಇವೆಲ್ಲವೂ ಪ್ರಾಪಂಚಿಕ ನಾಮಾಂಕಿತಗಳು. ಇವುಗಳನ್ನು ಮೀರುವುದೇ ಕೃಷ್ಣ ಪ್ರಜ್ಞಾ ಆಂದೋಲನದ ಉದ್ದೇಶ. ಈ ಅರಿವಿನ ಬೆಳಕಿನಲ್ಲಿ ಈ ಯುವಕರು ಮತ್ತು ವಿದೇಶಿಯರು ಜ್ಞಾನಾರ್ಜನೆ ಮಾಡುತ್ತಿದ್ದಾರೆ. ನಾನು ನ್ಯೂಯಾರ್ಕಿನ 26 ಸೆಕೆಂಡ್ ಅವೆನ್ಯೂನಲ್ಲಿ ನನ್ನ ಪ್ರಚಾರವನ್ನು ಪ್ರಾರಂಭಿಸಿದಾಗ ಕೇವಲ 1/2 ಡಜನ್ ಯುವಕರು ಬಂದು ಆಲಿಸುತ್ತಿದ್ದರು. ನಾನು ಹಾಡುತ್ತಿದ್ದೆ, ಹರೇ ಕೃಷ್ಣ ಮಂತ್ರವನ್ನು ಕೀರ್ತಿಸುತ್ತಿದ್ದೆ ಮತ್ತು ಭಗವದ್ಗೀತೆಯಿಂದ ಕೆಲವು ಶ್ಲೋಕಗಳನ್ನು ಓದುತ್ತಿದ್ದೆ. ಅವರು ತಾಳ್ಮೆಯಿಂದ ಆಲಿಸುತ್ತಿದ್ದರು. ಕೃಷ್ಣನ ಪುಣ್ಯನಾಮವನ್ನು ಅಥವಾ ಅವನ ಲೀಲೆಗಳನ್ನು ಯಾರೇ ಆಗಲಿ ತಾಳ್ಮೆಯಿಂದ ಆಲಿಸಿದರೆ ಆಗ ಶೃಣ್ವತಾಂ ಸಕತಾ ಕೃಷ್ಣನು ಅವನ ಆಂತರ್ಯವನ್ನು ನಿರ್ಮಲಗೊಳಿಸುತ್ತಾನೆ. ವಾಸ್ತವವಾಗಿ ಈ ಯುವಕ ಯುವತಿಯರಲ್ಲಿ ಇದು ಸಂಭವಿಸಿದೆ. ಯುವಕ ಯುವತಿಯರೆಂದು ನಾನೇಕೆ ಹೇಳುತ್ತಿದ್ದೇನೆಂದರೆ, ಪಶ್ಚಿಮ ದೇಶಗಳಲ್ಲಿ ಅವರ ನಡುವೆ ಭೇದ ಭಾವವಿಲ್ಲ.
ಅವರು ಸಮಾನ ಸ್ವಾತಂತ್ರ್ಯ ಹೊಂದಿದ್ದಾರೆ. ನಮ್ಮ ದೇಶದಲ್ಲಾದರೂ ಇನ್ನೂ ಈ ತಾರತಮ್ಯವಿದೆ. ನನ್ನ ಮಾತಿನ ಅರ್ಥವೇನೆಂದರೆ, ಇಲ್ಲ ವಯಸ್ಕ ಯುವಕ ಯುವತಿಯರು ಬೆರೆತಿರಲು ಅವಕಾಶವಿಲ್ಲ. ಈಗೀಗ ಇದು ಸಾಧ್ಯವಾಗುತ್ತಿದೆ. ಆದರೆ ಯುರೋಪಿನ ದೇಶಗಳಲ್ಲಿ ಇಂತಹ ಕಟ್ಟುಪಾಡುಗಳಿಲ್ಲ. ಆದ್ದರಿಂದ ಈ ಭೇದ ಭಾವಕ್ಕೆ ಅಲ್ಲಿ ಆಸ್ಪದವಿರಲಿಲ್ಲ. ಹೀಗಾಗಿ ಅನೇಕ ಯುವಕ ಯುವತಿಯರು ಭಾಗವಹಿಸುತ್ತಿದ್ದಾರೆ. ನಾನು ಟಾಮ್ಕಿನ್ಸ್ ಸ್ಕ್ವೇರ್ ಪಾರ್ಕಿನಲ್ಲಿ ಕೀರ್ತನೆ ಮಾಡುತ್ತಿದ್ದೆ. ಈ ಯುವಕ ಯುವತಿಯರು ನನ್ನನ್ನು ಸುತ್ತುವರಿದು ನರ್ತಿಸುತ್ತಿದ್ದರು ಮತ್ತು ಹರೇ ಕೃಷ್ಣ ಮಂತ್ರವನ್ನು ಕೀರ್ತಿಸುತ್ತಿದ್ದರು. ಅವರಲ್ಲಿ ಕೆಲವರು ಕೊಂಚ ಉನ್ನತಿ ಗಳಿಸಿ ಪರಿಶುದ್ಧರಾದರು ಮತ್ತು ಸ್ವಾಮೀಜಿ, ದಯವಿಟ್ಟು ನನ್ನನ್ನು ತಮ್ಮ ಶಿಷ್ಯರನ್ನಾಗಿ ಸ್ವೀಕರಿಸಿ ಎಂದು ಮುಂದೆ ಬಂದರು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಶ್ರೀಲ ಪ್ರಭುಪಾದ ಏನ್ ಹೇಳ್ತಾರೆ, ಕೃಷ್ಣ ಏನು ಹಿಂದೂ ಅಥವಾ ಭಾರತೀಯ ನಾವು ಯಾವಾಗಲೂ ನಾವು ಇಂಡಿಯನ್, ನಾವು ಅಮೇರಿಕ, ನಾವು ಆಸ್ಟ್ರೇಲಿಯಾ ಅದೆಲ್ಲ ನಾವು ತಿಳಿಯಬಾರ್ದು. ಅದು ತಿಳಿದ್ರೆ ನಮ್ಗೆ ಅಂದ್ರೆ ಅದು ನಾವು ಇಂಡಿಯನ್, ಅದು ನಾನು ಕೆನಡಿಯನ್, ನಾನು ಹಾಗೆ ಹೇಳಿದ್ರೆ ಎನಿಸಿದೆ ಅಂದ್ರೆ ನಮ್ಗೆ ಆಗ ಕೃಷ್ಣ ಪ್ರಜ್ಞೆ ಬರಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಸೊ ಅದಕ್ಕಾಗಿ ಈಗ ಇವರು ವಿದೇಶಿಯರು ನೋಡಿ, ಅವ್ರು ವಿದೇಶಿಯರಾದ್ರೂ ಸುಧಾ ಈ ನಮ್ಮ ಸನಾತನ ಧರ್ಮದ ಏನಿದೆ ಪ್ರಭುಪಾದ ಅವರಿಗೆ ಎಲ್ಲ ಕೃಷ್ಣ ಪ್ರಜ್ಞೆ ಪ್ರಸಾದಿಸಿದ್ದಾರೆ ಇಲ್ಲಿ. ಸೊ ಅವರೆಲ್ಲ ಅವರ ಫಾಲೋವರ್ ಆಗ್ತಾರೆ ಅದು ಪ್ರಭುಪಾದರಿಂದ. ಸೊ ಅವರು ಹಿಂದೂ ಅಥವಾ ಮುಸ್ಲಿಮಾನ್ ಅಥವಾ ಕ್ರೈಸ್ತರ ಹಾಗೆ ಒಂದು ನಿರ್ದಿಷ್ಟ ಧರ್ಮ ಅಂದ್ರೆ ಇದರಲ್ಲಿ ಏನು ಕೃಷ್ಣ ಪ್ರಜ್ಞೆ ಅದೇನಿಲ್ಲ, ರಿಲಿಜನ್ ಇದೇನಿಲ್ಲ. ಅಂದ್ರೆ ಇದು ಯಾರು ಸಹ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ಅವರು ಹಿಂದೂ ಆಗ್ಲಿ ಮುಸ್ಲಿಂ ಆಗ್ಲಿ ಯಾರೇ ಆಗ್ಲಿ. ಸೊ ಈಗ ಯಾರು ಹಾಗೆ ಫೀಲ್ ಮಾಡ್ತಾರೆ ನಾನು ಹಿಂದೂ, ನಾನು ಅದು ಧರ್ಮ ಅಲ್ಲ ಅದು ಅರ್ಥ ಯಾರು ಹಾಗೆ ಮಾಡ್ತಾರೆ ಅವರಿಗೆ ಕೃಷ್ಣ ಪ್ರಜ್ಞೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಪ್ರಭುಪಾದ ಹೇಳ್ತಾರೆ. ಸೊ ಈಗ ಹಾಗೆ ನಾನೊಂದು ನಿರ್ದಿಷ್ಟದಲ್ಲಿ ಈಗ ಕೃಷ್ಣ ಪ್ರಜ್ಞೆಯಲ್ಲಿ ನೋಡಿ, ಈಗ ಸರ್ವೋಪಾಧಿ ನಿವೃತ್ತ ಅಂದ್ರೆ ಎಲ್ಲಾ ನಾಮಾಂತಿಕ ಮುಕ್ತ ಅಂತ ಅಂದ್ರೆ ಎಲ್ಲರಿಗೂ ಇತ್ತು ಕೃಷ್ಣ ಪ್ರಜ್ಞೆ. ಒಂದು ಒಳ್ಳೆ ಪರ್ಟಿಕ್ಯುಲರ್ ಆ ರಿಲಿಜನ್ಗೆಲ್ಲ ಇತ್ತು, ಎಲ್ಲರಿಗೂ. ಸೊ ಅವರು ಕ್ರಿಶ್ಚಿಯನ್ ಆಗಲಿ ಮುಸ್ಲಿಂ ಆಗಲಿ ಎಲ್ಲರಿಗೂ. ಸೊ ಅವ್ರಿಗೆ ಹಾಗೆ ಎನಿಸಿದ್ದಾರೆ. ಈಗ ನಾನು ಇಂಡಿಯಾ, ನಾನು ಅಮೇರಿಕ, ನಾನು ಕೆನಡಿಯನ್ ಅಂತ ಹಾಗೆ ಎನಿಸಿದ ಅವರಿಗೆ ಕೃಷ್ಣ ಪ್ರಜ್ಞೆಯ ಅವರಿಗೆ ಬರ್ಲಿಕ್ಕೆ ಸಾಧ್ಯವಿಲ್ಲ ಅದರಲ್ಲಿ ಹೇಳಿದ್ದಾರೆ. ಅದರಿಂದ ಅಲ್ಲಿ ಅವರೊಟ್ಟಿಗೆ ಸೇರುವ ಯುವಕ ಯುವತಿಯರು ಹಾಗೂ ಮಹಿಳೆಯರು ಸಹ ತಮ್ಮ ಎಲ್ಲ ಏನು ಅದು ಅವರಿಗೆ ಏನು ಇದೇ ಇಲ್ಲ, ನಾನು ಬೇರೆ ಬೇರೆ ಕಂಟ್ರಿಯಿಂದ ಬಂದ ಏನಿಲ್ಲ, ಅವರಿಗೆ ಭಾವನೆ ಇಲ್ಲ. ಸೊ ಅದಕ್ಕಾಗಿ ಅವರು ತಮ್ಮ ಕೃಷ್ಣ ಅವರ ಮೇನ್ ಏನು ಕೃಷ್ಣ ಅವರ ಶಾಶ್ವತ ಸೇವಕರು, ಕೃಷ್ಣನ ಅವರ ಸೇವಕರೆಂದು ಶ್ರೀ ಕೃಷ್ಣನೇ ಅವರ ಶಾಶ್ವತ ಸೇವಕರೆಂದು ಹೇಳಿದ್ದಾರೆ. ಈಗಲೇ ಪ್ರಾಪಂಚಿಕದ ಕಲ್ಮಶಗಳಿಂದ ಬಿಡುಗಡೆ ಇಲ್ಲದಿದ್ದರೆ, ಹೀಗೆ ಮಾಡದಿದ್ದರೆ ನಮಗೆ ನಮ್ಮ ಕಲ್ಮಶದಿಂದ ಹೊರಗೆ ಬರಲು ಸಾಧ್ಯವೇ ಇಲ್ಲ. ಸೊ ಪ್ರಾಪಂಚಿಕ ಕಲ್ಮಶ ಇರುವ ತನಕ ನಾವು ಶಾಸ್ತ್ರದ ಪ್ರಕಾರ ಎಲ್ಲ ವರ್ಣಾಶ್ರಮ, ಸೊ ಅದನ್ನೆಲ್ಲ ನಮ್ಗೆ ಸಾಮಾಜಿಕ ಹಾಗೂ ಆಧ್ಯಾತ್ಮಿಕ ವ್ಯವಸ್ಥೆಯನ್ನು ರೂಪಿಸಬೇಕಾಗ್ತದೆ. ಸೊ ಇವೆಲ್ಲ ಪ್ರಾಪಂಚಿಕ ನಾಮಾಂಕಿತಗಳು, ಇವುಗಳನ್ನು ಮೀರುವುದೇ ಇದನ್ನು ಅಂದ್ರೆ ಎಲ್ಲ ಈ ಸ್ಟೇಟ್ ವೈಸ್ ಕಂಟ್ರಿ ವೈಸ್ ಇದನ್ನೆಲ್ಲ ನಾವು ಏನೇನು ಅದನ್ನ ನಾವು ಈ ಕಂಟ್ರಿಯನ ಆ ಕಂಟ್ರಿನ ಆ ಸ್ಟೇಟ್ ಆ ಸ್ಟೇಟ್ ಅದನ್ನೆಲ್ಲ ಮೀರಿ ನಾವು ಇದು ಕೃಷ್ಣ ಪ್ರಜ್ಞೆ ಆಂದೋಲನ ಅದೇ ಕೃಷ್ಣ ಪ್ರಜ್ಞೆ ಆಂದೋಲನದ ಉದ್ದೇಶವೇ ಅದು, ಎಲ್ಲರೂ ಒಂದೇ. ಸೊ ಇದು ಹೀಗೆ ಆಗಿ ಅರ್ಥ ಆಗ್ತದೆ. ಸೊ ಆಗ ಅಂದ್ರೆ ನಮ್ಗೆ ಈ ಕೃಷ್ಣ ಪ್ರಜ್ಞೆಯಲ್ಲಿ ಬರ್ಲಿಕ್ಕೆ ಸಾಧ್ಯವಾಗ್ತದೆ ಅಂತ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಸೊ ಈಗ ನ್ಯೂಯಾರ್ಕಿನ 26 ವಿಡಿಯೋನಲ್ಲಿ ಅವ್ರನ್ನ ಪ್ರಚಾರವನ್ನು ಪ್ರಾರಂಭಿಸಿದಾಗ ಕೇವಲ ಯಾವಾಗ ಪ್ರಭುಪಾದರು ನ್ಯೂಯಾರ್ಕ್ ನಲ್ಲಿ ಪ್ರಚಾರ ಮಾಡುವಾಗ ಓನ್ಲಿ ಹಾಫ್ ಡಜನ್ ಅಂದ್ರೆ ಅರ್ಧ ಡಜನ್ ಅಂದ್ರೆ 6 ಯುವಕರು ಅಲ್ಲಿ ಕೇಳ್ತಿದ್ದಾರೆ. ಸೊ ಆಗ ಅವರೆಲ್ಲ ಹರೇ ಕೃಷ್ಣ ಸಂಕೀರ್ತನೆ ಎಲ್ಲ ಮಾಡ್ತಿದ್ರು, ಭಗವದ್ಗೀತೆ ಕೆಲವು ಶ್ಲೋಕವನ್ನು ಸಹ ಓದ್ತಿದ್ರು. ಆದ್ರೆ 6 ಜನ ಒಂದು ಅವರು ತಾಳ್ಮೆಯಿಂದ ಅವರನ್ನು ಆಲಿಸ್ತಿದ್ರು. ಸೊ ಕೃಷ್ಣನ ಪುಣ್ಯನಾಮ ಅಥವಾ ಲೀಲೆಗಳನ್ನು ಯಾರೇ ಆಗಲಿ ತಾಳ್ಮೆಯಿಂದ ಆಲಿಸಿದರೆ ಸುಣದಾಂ ಸಕತಾಂ ಕೃಷ್ಣ ಭಾಗವತಂದಲ್ಲಿ ಹೇಳಿದ್ದಾರೆ. ಅಂದ್ರೆ ಅದು ಕೃಷ್ಣ ಯಾರು ಅದನ್ನು ಮನಸ್ಸು ಕೊಟ್ಟು ಇದನ್ನು ಪ್ರಜ್ಞೆಯಿಂದ ಕೇಳಿದರೆ ಏನಾಗ್ತದೆ, ನಮ್ಗೆ ಕೃಷ್ಣನು ಅವನ ಅಂತರ್ಯದಲ್ಲಿ ಅಂದ್ರೆ ಒಳಗೆ ನಿರ್ಮಲಗೊಳಿಸ್ತಾನೆ ಅಂತ ಹೇಳಿ ಹೇಳ್ತಾರೆ. ಸೊ ವಾಸ್ತವವಾಗಿ ಯುವಕ ಯುವತಿಯರಲ್ಲಿ ಇದು ಸಂಭವಿಸಿದೆ ಅಂದ್ರೆ ಅವರು ಯಾರು ಎಲ್ಲ ಶಿಷ್ಯರಿಗೆ. ಸೊ ಯುವಕ ಯುವತಿಯರನ್ನು ನಾನೇ ಕೇಳ್ತೀನಿ ಅಂದರೆ ಇಲ್ಲಿ ನೋಡಿ ಪ್ರಭುಪಾದಲ್ಲಿ ಯಾಕೆ ಹೇಳ್ತಾರೆ, ಪಶ್ಚಿಮ ದೇಶಗಳಲ್ಲಿ ಫಾರಿನ್ ಕಂಟ್ರಿಯಲ್ಲಿ ಅವರ ನಡುವೆ ಯಾವಾಗ್ಲೂ ಈ ಯುವಕ ಯುವತಿ ಒಬ್ಬರು
ಅಂತ ಭೇದ ಭಾವ ಇಲ್ಲ. ಅವರು ಸಾಮಾನ್ಯ ಸ್ವಾತಂತ್ರ್ಯದಿಂದ ಹೊಂದಿದ್ದಾರೆ. ಸೊ ನಮ್ಮ ದೇಶದಲ್ಲಾದರೂ ಇನ್ನು ಈಗ ಸಹ ಇದೆ, ಇವತ್ತಿನ ಡಿಫ್ರೆನ್ಸಿಯೇಷನ್ ಮಾಡ್ತಾ ಇದ್ದಾರೆ. ಸೊ ಅಂದ್ರೆ ಪ್ರಭುವಾದಲ್ಲಿ ಏನು ಹೇಳ್ತಾರೆ, ಇಲ್ಲಿ ಯುವಕರಿಗೆ ಬೇರೆ ಇರಲು ಅವಕಾಶವಿಲ್ಲ. ಇದು ಈಗ ಕೃಷ್ಣ ಪ್ರಜೆ ಅದು ಸಾಧ್ಯವಾಗ್ತಿದೆ. ಆದ್ರೆ ಈಗಿನ ದೇಶದಲ್ಲಿ ಇಂಥ ಕಟ್ಟುಪಾಡುಗಳು ಇಲ್ಲ. ಈಗ ಹೇಗೆ ಇಂಡಿಯಾದಲ್ಲಿ ಇದೆ ಡಿಫ್ರೆನ್ಸಿಯೇಷನ್, ಹಾಗೆ ಫಾರಿನ್ ಕಂಟ್ರಿಯಲ್ಲಿ ಅದು ಹಾಗೆ ಡಿಫ್ರೆನ್ಸಿಯೇಷನ್ ಇಲ್ಲ. ಸೊ ಅದು ಟಾಮ್ಸ್ಕಿನ್ ಸ್ಕ್ವೇರ್ ನಲ್ಲಿ ಪಾರ್ಕಿನಲ್ಲಿ ಕೀರ್ತನೆ ಮಾಡ್ತಿದ್ದಾಗ ಈಗ ಯುವತಿಯರು ಅವರನ್ನು ಸುತ್ತುವರಿದು ಕೀರ್ತನೆ ಮಾಡ್ತಿದ್ರು. ಏನಿದಿಲ್ಲ, ಭೇದ ಭಾವ ಇಲ್ಲದೆ ಅವರು ಕೀರ್ತನೆ ಮಾಡ್ತಿದ್ರು. ಸೊ ಕೊಂಚ ಉನ್ನತಿ ಗಳಿಸಿ ಪರಿಶುದ್ಧರಾದವರು ಸ್ವಾಮೀಜಿ ದಯವಿಟ್ಟು ನಮ್ಮ ಶಿಷ್ಯರಿಗೆ ಮುಂದೆ ಬನ್ನಿ ಅಂದ್ರೆ ಶಿಷ್ಯರನ್ನಾಗಿ ಸ್ವೀಕರಿಸಲು ಅವರು ಮುಂದೆ ಬರ್ತಾ ಇರ್ತಾರೆ. ಅದು ಎಲ್ಲ ಅಲ್ಲಿ ಇದ್ದಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಲಕ್ಷ್ಮೀ ಬೀವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ನನ್ನ ನಿಬಂಧನೆ ಏನಾಗಿತ್ತೆಂದರೆ, ನನ್ನ ಶಿಷ್ಯನಾಗಲು ಬಯಸುವ ಯಾರೇ ಆಗಲಿ ಈ 4 ಪಾಪ ಕೃತ್ಯಗಳಿಂದ ಮುಕ್ತನಾಗಿರಬೇಕು. ಅವು ಯಾವುದೆಂದರೆ, ಹೆಂಗಸರೊಂದಿಗೆ ಅನೈತಿಕ ಸಂಬಂಧ, ಮಾಂಸಾಹಾರ, ಮದ್ಯಪಾನ ಮತ್ತು ಜೂಜು. ಈ ರೀತಿಯಲ್ಲಿ ಈ ನಿಬಂಧನೆಯ ಮೇರೆಗೆ ಈ ಯುವತಿಯರನ್ನು ನಾನು ನನ್ನ ಶಿಷ್ಯರನ್ನಾಗಿ ಅಂಗೀಕರಿಸಿದೆ. ಇವರು ಸಾಕಷ್ಟು ಪ್ರಗತಿ ಸಾಧಿಸಿದ ಬಳಿಕ ನನ್ನ ಗುರು ಮಹಾರಾಜರಾದ ಶ್ರೀಮದ್ ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ ಪ್ರಭುಪಾದರ ಮಾರ್ಗ ಮತ್ತು ಆದೇಶದ ಪ್ರಕಾರ ಪಂಚರಾತ್ರಿಕೆ ವಿಧಿಯಂತೆ ಇವರಿಗೆ ಉಪನಯನ ಸಂಸ್ಕಾರವನ್ನು ಮಾಡಿ ಯಜ್ಞೋಪವೀತಗಳನ್ನು ನೀಡಲಾಗಿದೆ. ಇವರನ್ನು ಶಾಸ್ತ್ರದ ಪ್ರಕಾರ ಮ್ಲೇಚ್ಛ ಮತ್ತು ಯವನ ಕುಟುಂಬಗಳಿಂದ ಬಂದವರೆಂದು ಪರಿಗಣಿಸಬಾರದು, ಏಕೆಂದರೆ ಇವರೀಗ ಪರಿಶುದ್ಧರಾಗಿದ್ದಾರೆ. ನೀವು ಬಲ್ಲಂತೆ ಇದನ್ನು ಶುಕಮುನಿಗಳೂ ಸಹ ಶ್ರೀಮದ್ ಭಾಗವತದಲ್ಲಿ ಸೂಚಿಸಿದ್ದಾರೆ. ಕಿರಾತ ಹೂಣಾಂಧ್ರ ಪುಲಿಂದ ಪುಲ್ಕಶ ಆಬೀರ ಶುಂಭ ಯವನಾಹ ಕಸಾದಯಃ ಏನ್ಯೇ ಚ ಪಾಪಾಯದ್ ಅಪಾಶ್ರಯಶ್ರಯಾಯ ಶುದ್ಧ್ಯಂತೆ ತಸ್ಮೈ ಪ್ರಭ ವಿಷ್ಣವೇ ನಮಃ. ಪರಿಶುದ್ಧರಾಗುವುದು ಹೇಗೆ? ಒಬ್ಬ ನಿಜವಾದ ಆಧ್ಯಾತ್ಮಿಕ ಗುರುವಿನ ಆಶ್ರಯ ಪಡೆಯುವುದರಿಂದ ಇದು ಸಾಧ್ಯ. ಹೀಗೆ ಪಾಂಚರಾತ್ರಿಕೆ ವಿಧಿಯ ಪ್ರಕಾರ ಇವರೆಲ್ಲರೂ ಪರಿಶುದ್ಧಗೊಂಡಿದ್ದಾರೆ ಮತ್ತು ಇವರಲ್ಲಿ ಅನೇಕ ಯಜ್ಞೋಪವಿತವನ್ನು ಹೊಂದಿದ್ದಾರೆ. ಪ್ರಭುಪಾದರು ಕೃಷ್ಣನ ಪುಣ್ಯ ನಾಮವು ಹೇಗೆ ಒಬ್ಬ ವ್ಯಕ್ತಿಯನ್ನು ಅವನ ಜಾತಿಯನ್ನು ಲೆಕ್ಕಿಸದೆ ಉನ್ನತಿಗೇರಿಸುತ್ತದೆ ಎಂಬ ತಮ್ಮ ವಿವರಣೆಯನ್ನು ಮುಂದುವರಿಸಿದರು. ಹರಿದಾಸ ಠಾಕೂರರು ಹುಟ್ಟಿನಿಂದ ಮುಸಲ್ಮಾನರಾದರೂ ಸಹ ಹೇಗೆ ಅವರನ್ನು ಪುಣ್ಯನಾಮ ಕೀರ್ತನೆಯ ಆಚಾರ್ಯರೆಂದು ಅಂಗೀಕರಿಸಲಾಗಿದೆ ಎಂಬುದನ್ನು ಅವರು ಉದಾಹರಣೆಯಾಗಿ ನೀಡಿದರು. ಹಾಗೆಯೇ ಕೃಷ್ಣ ಪ್ರಜ್ಞೆಯ ಆಂದೋಲನದ ಗತಿಶೀಲತೆಯನ್ನು ಚರ್ಚಿಸುತ್ತಾ ಅವರು ರೂಪ ಗೋಸ್ವಾಮಿಯವರ ಯುಕ್ತ ವೈರಾಗ್ಯ ತತ್ವದ ಪ್ರಕಾರ ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘವು ಭೌತಿಕ ವಸ್ತುಗಳನ್ನು ಕೃಷ್ಣ ಸೇವೆಗಾಗಿ ಬಳಸಿಕೊಳ್ಳುತ್ತಿರುವುದನ್ನು ತಿಳಿಸಿದರು. ಮಾತಾಜಿ ಓದ್ಲಾ? ಹರೇ ಕೃಷ್ಣ. ಮುಂದೆ ಪ್ಯಾರ ಓದಿ. ಪಶ್ಚಿಮ ದೇಶಗಳಲ್ಲಿ ಜನ ಅತ್ಯಂತ ಅನುಕೂಲಕರ ಸುಖದಾಯಕ ಸ್ಥಿತಿಯಲ್ಲಿದ್ದಾರೆ. ಅಲ್ಲಿನ ನನ್ನ ಶಿಷ್ಯರು ನನಗೆ ಒಬ್ಬ ರಾಜ್ಯಪಾಲರೂ ಸಹ ಕಲ್ಪಿಸಲು ಸಾಧ್ಯವಿಲ್ಲದ ವಸತಿ ಸೌಕರ್ಯಗಳನ್ನು ನೀಡುತ್ತಿದ್ದಾರೆ. ಕೊಂಚ ಕಾಲದ ಹಿಂದೆ ನಾನು ಲಕ್ನೋದಲ್ಲಿನ ಸರ್ಕಾರಿ ಅತಿಥಿ ಗೃಹದಲ್ಲಿ ಒಂದು ರಾತ್ರಿ ಅತಿಥಿಯಾಗಿ ಉಳಿದಿದ್ದು ನೆನಪಾಗುತ್ತದೆ. ಆಗ ವಿಶ್ವನಾಥ ದಾಸ ರಾಜ್ಯಪಾಲರಾಗಿದ್ದರು. ಅವರ ವ್ಯಕ್ತಿಶಃ ಪರಿಚಯ ನನಗಿತ್ತು. ಆದ್ದರಿಂದ ಆ ರಾತ್ರಿ ಅಂತಹ ಸುಖದಾಯಕ ಗೃಹದಲ್ಲಿ ಮಲಗುವ ಅವಕಾಶ ನನಗೆ ಒದಗಿ ಬಂತು. ಆದರೆ ಇದನ್ನೆಲ್ಲ ನನಗೆ ಕೊಡುತ್ತಿರುವವರು ನನ್ನ ಶಿಷ್ಯರು. ಆದ್ದರಿಂದ ನಾವು ಅದನ್ನು ತಿರಸ್ಕರಿಸಲು ಸಾಧ್ಯವಿಲ್ಲ, ಏಕೆಂದರೆ ಅಮೆರಿಕದಲ್ಲಿ ಜೀವನ ಮಟ್ಟವೇ ಆಗಿದೆ. ಬೇಡ, ನಾನು ಈ ಸೊಗಸಾದ ಮನೆಯಲ್ಲಿ ಮಲಗುವುದಿಲ್ಲ, ನಾನು ಬೀದಿಯಲ್ಲಿ ಮಲಗುತ್ತೇನೆ, ನಾನೊಬ್ಬ ಸನ್ಯಾಸಿ ಎಂದು ಹೇಳಲು ಸಾಧ್ಯವಿಲ್ಲ. ಹಾಗೆ ಮಾಡಿದರೆ ಯಾರೂ ನನ್ನ ಗೌರವಿಸುವುದಿಲ್ಲ. ಅಮೆರಿಕದ ಜೀವನ ಮಟ್ಟವೇ ಹಾಗೆ. ಆದ್ದರಿಂದ ರೂಪ ಗೋಸ್ವಾಮಿಯವರು ಹೇಳುತ್ತಾರೆ, ನೀವು ಅದಕ್ಕೆ ಅಂಟಿಕೊಳ್ಳಬಾರದು. ಆದರೆ ಕೃಷ್ಣ ಸೇವೆಗಾಗಿ ಅಂತಹ ವಸ್ತುಗಳನ್ನು ಉಪಯೋಗಿಸಬೇಕಾಗಿ ಬಂದರೆ ನೀವು ಅದನ್ನು ತಿರಸ್ಕರಿಸಬಾರದು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಆದುದರಿಂದ ಇಲ್ಲಿ ಹೌದು ನೋಡಿ, ಹಾಗೆ ಪ್ರಭು ಅದೇ ಹೇಳ್ತಾರೆ ಅಂದ್ರೆ ನನ್ಗೆ ಸೇರುವ ಎಲ್ಲ ಯುವಕ ಯುವತಿಯರು ಹಾಗೂ ಮಹಿಳೆ ಎಲ್ಲರೂ
ಅವರು ತಮ್ಮ ಎಲ್ಲ ಅದು ಆಯ್ತು ಮಕ್ಕಳು, ಇದು ಆಯ್ತು, ಇದು ಪ್ಯಾರಾಗ್ರಾಫ್ ಆಯ್ತು. ಇದು ನಾನು ನ್ಯೂಯಾರ್ಕ್. ಸೊ ಪ್ರಭು ಇಲ್ಲ ನ್ಯೂಯಾರ್ಕಿನ 76 ಸೆಕೆಂಡ್ ಅವಿನ್ಯೂದಲ್ಲಿ ಅವರ ಪ್ರಚಾರ ಇದು ಸಹ ಆಯ್ತಂದ್ರೆ, ಇದು ಸಹ ಆಯ್ತು ಸೊಣ ಇದು ಸಾಗಿದೆ. ಆಯ್ತಾಯ್ತು. ಇಲ್ಲಿ ನನ್ನ ನಿಬಂಧನೆ ಅಲ್ಲಿಂದ. ಹಾ ಎಸ್. ಇಲ್ಲ ನಮ್ಮ ಈಗ ಇಲ್ಲಿ ಪ್ರಭುಪಾದ ಏನ್ ಹೇಳ್ತಾರೆ, ನನ್ನ ಶಿಷ್ಯನಾಗಿ ಯಾರು ನನ್ನ ಶಿಷ್ಯನಾಗಿ ಬಯಸ್ತಾರೋ ಯಾರೇ ಆಗ್ಲಿ ಅವರು 4 ಪಾಪಕೃತ್ಯ ಮುಕ್ತರಾಗ್ತಾರೆ. ಅಂದ್ರೆ ಯಾವ್ದದು 4 ಪಾಪಕೃತ್ಯ ಅಂದ್ರೆ ಒಂದು ಹೆಂಗಸ ಅನೈತಿಕ ಸಂಬಂಧ, ಮಾಂಸಾಹಾರ, ಮದ್ಯಪಾನ, ಜೂಜು, ಈ ಇದರಲ್ಲಿ ಮುಕ್ತರಾದ್ರೆ ಮಾತ್ರ ಅವರನ್ನು ಶಿಷ್ಯರಾಗಿ ಮಾಡ್ತಿದ್ರು. ಸೊ ಈ ರೀತಿಯಲ್ಲಿ ಅವರ ನಿಬಂಧನೆಗೆ ಮೇರೆಗೆ ಯುವಕ ಯುವತಿಯರನ್ನು ಅಂದ್ರೆ ಆ ಪಾಶ್ಚಾತ್ಯ ದೇಶ ಯುವಕ ಯುವತಿಯರನ್ನು ಅವರು ಶಿಷ್ಯರನ್ನಾಗಿ ಅಂಗೀಕರಿಸಿದರು. ಇದಕ್ಕೆ ಅವರು ಸಾಕಷ್ಟು ಅವರು ಇಷ್ಟು ಪ್ರಗತಿ ಸಾಧಿಸಿದ ಬಳಿಕ ಅವರ ಗುರುವಿನ ಪ್ರಕಾರ, ಗುರು ಯಾರು, ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ ಪ್ರಭುಪಾದರು, ಅವರ ಮಾರ್ಗದರ್ಶನ ಅಂದ್ರೆ ಅವರ ಆದೇಶದ ಪ್ರಕಾರವೇ ಅವರು ಪಂಚರಾತ್ರಿ ವಿಧಿ, ಅಂದ್ರೆ ಪಂಚರಾತ್ರಿ ಅಂದ್ರೆ ಏನು, ಅವರಿಗೆ ಉಪನಯನ ಮಾಡುದು, ಸಂಸ್ಕಾರ ಎಲ್ಲ ಮಾಡುದು, ಯಜ್ಞೋಪವೀತ ಮಾಡುದು ಎಲ್ಲ ಕೊಟ್ಟು ಅವರೆಲ್ಲಿಗೆ ನೀಡಿದ್ರು ಪ್ರಭುಪಾದರಿಗೆ ಶಿಷ್ಯರಿಗೆ. ಸೊ ಅವರು ಯಾವುದೇ ಕಾಸ್ಟ್ ಆಗ್ಲಿ, ಅಂದ್ರೆ ಮೇಚ ಆಗ್ಲಿ ಯವನ ಆಗ್ಲಿ ಯಾವುದೇ ಆಗ್ಲಿ ಅವರಿಗೆ, ಅಂದ್ರೆ ಅವರಿಗೆ ಈ 4 ಪ್ರಾಪಕೃತ್ಯ ಮುಕ್ತರಾದ್ರೆ ಅವರಿಗೆ ಇದೆಲ್ಲ ಕೊಡ್ತಿದ್ರು ಅವ್ರು ಪ್ರಭುಪಾದ. ಸೊ ಇವರನ್ನು ಶಾಸ್ತ್ರದ ಪ್ರಕಾರ ಯಾವ ಲೇಚ ಆಗ್ಲಿ ಯುವಕ ಆಗ್ಲಿ ಬಂದವರನ್ನು ನಾವು ಅವರು ಶಿಷ್ಯರಾದ ಮೇಲೆ ಅಂದ್ರೆ ಅವರು ಕೃಷ್ಣ ಪ್ರಜ್ಞೆಗೆ ಬಂದ ಮೇಲೆ ನಾವು ಅದನ್ನು ಭಾವಿಸಬಾರ್ದು. ಅಂದ್ರೆ ಅವರು ಕ್ರಿಶ್ಚಿಯನ್, ಅವರು ಮುಸ್ಲಿಮ್ಸ್ ಅಂತ ಹಾಗೆ ಭಾವಿಸಬಾರದು ಅಂತ ಪ್ರಭುಪಾದಲ್ಲಿ ಹೇಳ್ತಾರೆ. ಏಕೆಂದ್ರೆ ಅವರು ಪರಿಶುದ್ಧರಾಗಿದ್ದಾರೆ. ಸೊ ಇಲ್ಲಿ ಸುಖಮನಿ ಸಹ ಅಲ್ಲಿ ಹೇಳಿದ್ದಾರೆ ಭಾಗವತಂದಲ್ಲಿ. ಮತ್ತೆ ಏನ್ ಹೇಳಿದ್ದಾರೆ ಅಂದ್ರೆ ಪರಿಶುದ್ಧ ಆಗುತ್ತೆ. ನಾವು ಪರಿಶುದ್ಧ ಆಗೋದು ಹೇಗೆ, ಒಬ್ಬ ನಿಜವಾದ ಆತ್ಮದಿಕ ಗುರುವಿನ ಆಶ್ರಯ ಪಡೆದಂದ್ರೆ ನಮ್ಗೆ ಇದು ಪರಿಶುದ್ಧ ಆಗ್ಲಿಕ್ಕೆ ಸಾಧ್ಯ, ಇಲ್ಲಾಂದ್ರೆ ಇಲ್ಲಿ. ಸೊ ಅದಕ್ಕೆ ಅವರು ಪಂಚರಾತ್ರಿಕಿ ವಿಧಿಯ ಪ್ರಕಾರ, ಸೊ ಅವರೆಲ್ಲ ಪಂಚರಾತ್ರಿ ವಿಧಿ ಕೂಡ ಎಲ್ಲ ಶುದ್ಧರಾಗಿದೆ, ಇವರೆಲ್ಲರೂ ಪರಿಶುದ್ಧರಾಗಿದ್ದಾರೆ. ಮತ್ತು ಅಲ್ಲಿ ಅವರು ಯಜ್ಞೋಪವೀತವನ್ನು ಸಹ ಹೊಂದಿದ್ದಾರೆ. ಅದಕ್ಕಾಗಿ ಆಗ ನಾವು ಅವರನ್ನು ಭೇದ ಭಾವ ಮಾಡಬಾರ್ದು, ಅವರು ಸಹ ಕೃಷ್ಣ ಪ್ರಜ್ಞೆಯಲ್ಲಿ ಬಂದಿದ್ದಾರೆ. ಸೊ ಪ್ರಭುಪಾದರು ಕೃಷ್ಣನ ಪುಣ್ಯ ನಾವು ಹೇಗೆ ಒಬ್ಬ ವ್ಯಕ್ತಿಯನ್ನು ಆ ಜಾತಿಯನ್ನು ಲೆಕ್ಕಿಸದೆ ನೋಡಿ, ಪ್ರಭುಪಾದ ಏನು ಇದೇ ಮಾಡ್ಲಿಲ್ಲ, ಅವ್ರಿಗೆ ಮುಸ್ಲಿಮ ಅವರು ಕ್ರಿಶ್ಚಿಯನ್ ಅವರ ಏನು ಮಾಡಲ್ಲ, ಅಲ್ಲಿ ಅವರಂದ್ರೆ ಅವರಿಗೆ ಎಲ್ಲ ಇದು ಕೊಟ್ಟರು, ಅವರು ಕೃಷ್ಣ ಪ್ರಜ್ಞೆಯಾದ ಇದು ಎಲ್ಲ ಕೊಟ್ಟರು ಅಂದ್ರೆ ಹೇಗೆ ಮಾಡುದು ಅಂತ. ಸೊ ಈಗ ಇಲ್ಲಿ ನಮ್ಗೆ ಎಕ್ಸಾಂಪಲ್ ಇವರು ಯಾರು ಹರಿದಾಸ್ ಠಾಕೂರ್ ಎಕ್ಸಾಂಪಲ್, ಅವರು ಸಹ ಮುಸ್ಲಿಂ, ಅವ್ರು ಮುಸ್ಲಿಂ, ಆದ್ರೆ ಚೈತನ್ಯ ಇದು ಮಹಾಪ್ರಭು ಅವರಿಗೆ ಏನ್ ಮಾಡಿ ಅವರಿಗೆ ಸಹ ಇದು ಕೊಟ್ರು, ಏನು ಹರಿದ ಪುಣ್ಯ ನಾಮ ಕೀರ್ತನೆ ಆಚಾರ್ಯರೆಂದು ಅವರಿಗೆ ಸ್ವೀಕಾರ ಅವರಿಗೆ ಚೈತನ್ಯ ಮಹಾಪ್ರಭು. ಸೊ ಅದಕ್ಕಾಗಿ ಅದು ಉದಾಹರಣೆ. ಸೊ ಹಾಗೆ ಕೃಷ್ಣ ಪ್ರಜ್ಞೆಯ ಆಂದೋಲನದ ಗತಿಶೀಲತೆ ಚರ್ಚಿಸಿದವರು ರೂಪ ಗೋಸ್ವಾಮಿಯರ ಸೊ ಯುಕ್ತ ವೈರಾಗ್ಯ ತತ್ವ. ಯುಕ್ತ ವೈರಾಗ್ಯ ಅಂದ್ರೆ ಯಾವ್ದು ನಾವು ಈಗ ಅದು ಐಹಿಕವಾಗಲಿ ಭೌತಿಕವಾಗಲಿ, ಆದ್ರೆ ಅದು ನಾವು ಕೃಷ್ಣನ ಪ್ರಜ್ಞೆಗೆ ಕೃಷ್ಣನ ಸೇವೆಗೆ ಭಗವಂತನ ಸೇವೆಗೆ ಯೂಸ್ ಮಾಡಿದ್ರೆ ಅದು ಯುಕ್ತ ಆಗ್ತದೆ. ಸೊ ಈಗ ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘ ಭೌತಿಕ ವಸ್ತುಗಳನ್ನು ನಾವು ಯಾವುದೇ ಈಗ ನಾವೀಗ ಲ್ಯಾಪ್ಟಾಪ್ ಯೂಸ್ ಮಾಡ್ತೇವೆ, ಮೊಬೈಲ್ ಯೂಸ್ ಮಾಡ್ತೇವೆ, ಅದೆಲ್ಲ ನಾವು ಈಗ ನಾವು ಯಾಕೆ ಮಾಡುದು, ಕೃಷ್ಣ ಪ್ರಜ್ಞೆಯನ್ನು ಪ್ರಸಾರ ಮಾಡ್ಲಿಕ್ಕೆ. ಸೊ ಅದು ಭೌತಿಕ ಆದ್ರೂ ಸಹ ಕೂಡ ಅದು ಯುಕ್ತ, ಅಂದ್ರೆ ಅದು ನಾವು ಕೃಷ್ಣ ಪ್ರಜ್ಞೆಗೆ ಯೂಸ್ ಮಾಡ್ತೇವೆ ಅಂತ ಇಲ್ಲಿ ಹೇಳ್ತಾರೆ. ಪಶ್ಚಿಮ ದೇಶಗಳಲ್ಲಿ ಅತ್ಯಂತ ಅನುಕೂಲ ಸುಖದಾಯಕ ಸ್ಥಿತಿಯಲ್ಲಿದ್ದಾರೆ. ಅಂದ್ರೆ ಈಗ ಅಲ್ಲಿನ ಪ್ರಭುಪಾದ ಶಿಷ್ಯರು ಅವರಿಗೆ ಒಬ್ಬ ರಾಜ್ಯಪಾಲರು ಸಹ ಕಲ್ಪಿಸಲು ಸಾಧ್ಯವಿಲ್ಲ, ವಸತಿ ಸೌಕರ್ಯಗಳು ನೀಡುತ್ತಿದ್ದಾರೆ. ಕೊಂಚ ಕಾಲದ ಹಿಂದೆ ನಾನು ಲಕ್ನೋದಲ್ಲಿ ಸರ್ಕಾರಿ ಒಂದು ರಾತ್ರಿ ಅತಿಥಿ ಉಳಿದು ನೆನಪಾಗ್ತಿದೆ. ಈಗ ಪ್ರಭು ಹೇಳ್ತಾರೆ ವಿಶ್ವನಾಥ್ ದಾಸ್ ರಾಜ್ಯಪಾಲ, ಆಗ ಅವರು ವಿಶ್ವನಾಥ ರಾಜ್ಯಪಾಲರಾಗಿದ್ದರು. ಆ ವ್ಯಕ್ತಿಯ ಪರಿಚಯ ಇತ್ತು ಪ್ರಭುಪಾದಿಗೆ. ಆ ರೀತಿ ಏನಾಯ್ತದೆ, ಗೃಹದಲ್ಲಿ ಮಲಗುವಾಗ ಅವರಿಗೆ ಒಂದು ಅವಕಾಶ ಬಂತು. ಏನದು ಶಿಷ್ಯ, ಅದನ್ನು ನಾವು ಅದನ್ನು ತಿರಸ್ಕರಿಸಲು ಸಾಧ್ಯ ಇಲ್ಲ, ಏಕೆಂದ್ರೆ ಅಮೆರಿಕದಲ್ಲಿ ಜೀವನ ಮಟ್ಟವೇ ಆಗಿದೆ. ಬೇಡ, ನಾನು ಈ ಸೊಗಸಾದ ಮನೆಯಲ್ಲಿ ಮಲಗುವುದಿಲ್ಲ, ನಾನು ಬೀದಿಯಲ್ಲಿ ಮಲಗ್ತೇನೆ, ನಾನೊಬ್ಬ ಸನ್ಯಾಸಿ ಅಂತ ಹೇಳಲು ಸಾಧ್ಯವಿಲ್ಲ ಅಮೆರಿಕದಲ್ಲಿ. ಹಾಗೆ ಮಾಡಿದ್ರೆ ಯಾರು ನನ್ನನ್ನು ಗೌರವಿಸುವುದಿಲ್ಲ. ಆದ್ರೆ ಅಮೆರಿಕದ ಜೀವನದ ಮಟ್ಟವೇ ಹಾಗೆ, ಅಲ್ಲಿಯ ಬೆಟ್ಟವೇ ಬೇರೆ, ಇಲ್ಲಿಯ ಇದು ಬೇರೆ, ವೇ ಆಫ್ ಲಿವಿಂಗ್. ಸೊ ಅದರಿಂದ ರೂಪ ಗೋಸ್ವಾಮಿ ಏನ್ ಹೇಳ್ತಾರೆ, ನೀವು ಅದಕ್ಕೆ ಅಂಟಿಕೊಳ್ಳಬಾರ್ದು, ಅಂದ್ರೆ ಭೌತಿಕದಲ್ಲಿ ನೀವು ಅಂಟಿಕೊಳ್ಳಬೇಡಿ, ಆದರೆ ಅದು ಏನು ಭೌತಿಕದ ವಸ್ತು ಇದೆ ಅದನ್ನು ನೀವು ಕೃಷ್ಣ ಪ್ರಜ್ಞೆಗೆ ಉಪಯೋಗಿಸ ಮಾಡಿ ಅಂತ ಇಲ್ಲಿ ಅದನ್ನು ತಿರಸ್ಕರಿಸಬೇಡಿ, ಅದು ಕೃಷ್ಣ ಪ್ರಜ್ಞೆಗೆ ಉಪಯೋಗಿಸ ಮಾಡಿ ಅಂತ ಇಲ್ಲಿ ರೂಪ ಗೋಸ್ವಾಮಿಯ ಸಹ ಹೇಳ್ತಾರೆ. ಇದಾಯ್ತು ಅವ್ರದ್ದು. ಇದಾಗ್ಲಿಲ್ಲ ಓದಿ. ಲಕ್ಷ್ಮೀ ಬಿ.ವಿ. ಪಿ.ಎಂ. ಮಾತಾಜಿ, ಲಕ್ಷ್ಮೀ ಪಿ.ಎಂ. ಮಾತಾಜಿ.
ಓದ್ತೀನಿ ಮಾತಾಜಿ. ಜನರು ಮಾಯೆಯ ಸೇವೆಯಲ್ಲಿ ತೊಡಗಿದ್ದಾರೆ, ಆದರೆ ನಾವು ಎಲ್ಲವನ್ನೂ ಭಗವಂತನ ಸೇವೆಯಲ್ಲಿ ತೊಡಗಿಸಲು ಬಯಸುತ್ತೇವೆ. ಅದು ಕೃಷ್ಣ ಪ್ರಜ್ಞಾ ಆಂದೋಲನ. ಆದ್ದರಿಂದ ನಾವು ಒಂದು ನಿಮಿಷ ಮಾತಾಜಿ, ಅಡ್ವರ್ಟೈಸ್ಮೆಂಟ್. ಆದ್ದರಿಂದ ನಾವು ವಿಮಾನಗಳನ್ನು, ಡಿಕ್ಟೋಫೋನ್ಗಳನ್ನು, ಟೆಲಿಟೈಪ್ ಯಂತ್ರಗಳನ್ನು ಬಳಸುತ್ತಿದ್ದೇವೆ. ನಮ್ಮ ನೆಲವನ್ನು ಶುದ್ಧೀಕರಿಸಲು ಸಹ ನಾವು ಯಂತ್ರಗಳನ್ನು ಉಪಯೋಗಿಸುತ್ತಿದ್ದೇವೆ. ಇದು ಇಂದಿನ ವ್ಯವಸ್ಥೆ. ನಮ್ಮ ಪ್ರತಿ ಕೇಂದ್ರದಲ್ಲೂ ಹೊಸ ಕಾರುಗಳಿವೆ. ಅವಿಲ್ಲದೆ ಇರುವುದು ಇಂದು ಸಾಧ್ಯವಿಲ್ಲ. ಯುರೋಪ್ ಮತ್ತು ಅಮೆರಿಕಗಳಲ್ಲಿ ವಾಸ್ತವವಾಗಿ ಯಾವ ಸಂಭಾವಿತನೂ ಬೀದಿಗಳಲ್ಲಿ ನಡೆಯುವುದಿಲ್ಲ. ಅದು ಅಲ್ಲಿನ ವ್ಯವಸ್ಥೆ. ಹೀಗಾಗಿ ನಾವು ಅದನ್ನು ಬಳಸಬೇಕಾಗಿದೆ, ಆದರೆ ನಾವು ಅದಕ್ಕೆ ಅಂಟಿಕೊಳ್ಳಬಾರದು. ನಮ್ಮ ನಂಟು ಏನಿದ್ದರೂ ಕೃಷ್ಣನೊಂದಿಗೆ ಮತ್ತು ಕೃಷ್ಣನ ಸೇವೆಗಾಗಿ ನಾವು ಏನನ್ನು ಬೇಕಾದರೂ ಸ್ವೀಕರಿಸಬಹುದು. ಅದು ಕೃಷ್ಣ ಪ್ರಜ್ಞಾ ಆಂದೋಲನ. ಆ ಬಳಿಕ ಮಿಸ್ಟರ್ ಎಸ್ ಅಲ್ಲ ಮೇಲಿದ್ದು ಮಾತಾಜಿ ಪ್ರಭುಪಾದರು. ಮೇಲಕ್ಕೆ ಹೋಗಿತ್ತು, ಓದ್ತೀನಿ. ಪ್ರಭುಪಾದರು ಜಮೀನಿಗಾಗಿ ಮನವಿ ಸಲ್ಲಿಸಿ ತಮ್ಮ ಉಪನ್ಯಾಸವನ್ನು ಮುಗಿಸಿದರು. ಅವರು ತಮ್ಮ ಸಂಘಕ್ಕಾಗಿ ವೃಂದಾವನದಲ್ಲಿ ದೇವಾಲಯವೊಂದನ್ನು ಸ್ಥಾಪಿಸಲು ಬಯಸಿದರು. ಆ ಬಳಿಕ ಮಿಸ್ಟರ್ ಎಸ್ ಎಂಬ ಮೋಟಾರ್ ಬಿಡಿಭಾಗಗಳ ವ್ಯಾಪಾರಿಯಾದ ವೃಂದಾವನದ ನಿವಾಸಿಯೊಬ್ಬರು ತಮ್ಮ ಕುಟುಂಬವು ಒಂದು ಯೋಗ್ಯ ಧಾರ್ಮಿಕ ಉದ್ದೇಶಕ್ಕೆಂದು ಮೀಸಲಾಗಿಟ್ಟಿದ್ದ ಜಮೀನೊಂದನ್ನು ಪ್ರಭುಪಾದರಿಗೆ ಕೊಡಲು ಮುಂದಾದರು. ಇದನ್ನು ಕೇಳಿ ಪ್ರಭುಪಾದರು ನಸುನಕ್ಕರು. ಅವರು ವೃಂದಾವನಕ್ಕೆ ಇದೀಗ ಬಂದಿದ್ದರೂ ಸಹ ಕೃಷ್ಣನು ಈಗಾಗಲೇ ಅಲ್ಲಿ ಇಸ್ಕಾನ್ ಕೇಂದ್ರದ ಸ್ಥಾಪನೆಗೆ ಅವಕಾಶವನ್ನು ಒದಗಿಸುತ್ತಿದ್ದನು. ಕೃಷ್ಣನಿಗೆ ಈ ಸೇವೆ ಸಲ್ಲಿಸಲು ಮುಂದೆ ಬಂದ ಮಿಸ್ಟರ್ ಎಸ್ ಅವರಿಗೆ ಪ್ರಭುಪಾದರು ಕೃತಜ್ಞತೆ ಸಲ್ಲಿಸಿದರು. ಈ ಭೂದಾನದಿಂದ ಕೃಷ್ಣ ಪ್ರಜ್ಞಾ ಆಂದೋಲನವು ವೃದ್ಧಿಸುತ್ತದೆ ಮತ್ತು ದಾನಿಯಾದ ಮಿಸ್ಟರ್ ಎಸ್ ಪುಣ್ಯ ಗಳಿಸುತ್ತಾರೆಂದು ಅವರು ಹೇಳಿದರು. ವೃಂದಾವನದ ಪ್ರಮುಖ ಪೌರರ ಔಪಚಾರಿಕ ಸ್ವಾಗತ ಮತ್ತು ಪ್ರಶಂಸೆಯ ಮಾತುಗಳ ಹಿಂದೆ ಅಲ್ಲಿನ ಮುಖ್ಯ ದೇವಾಲಯಗಳ ಒಡೆಯರಾದ ಜಾತಿವಂತ ಗೋಸ್ವಾಮಿಗಳ ಮನಸ್ಸಿನ ಆಳದಲ್ಲಿ ಗೌಪ್ಯವಾದ ಅನಾದರ ಮತ್ತು ಸಂಶಯದ ಭಾವನೆಗಳಿರುವುದು ಪ್ರಭುಪಾದರಿಗೆ ಗೊತ್ತಿತ್ತು. ಶ್ರೀಲ ಪ್ರಭುಪಾದರ ವಿದೇಶಿ ಶಿಷ್ಯರನ್ನು ಒಂದು ಬಗೆಯ ಭಕ್ತರನ್ನಾಗಿ ಅಂಗೀಕರಿಸಿದರೂ ಸಹ ವೃಂದಾವನದ ನಿವಾಸಿಗಳು ಆ ವಿದೇಶಿ ವೈಷ್ಣವರನ್ನು ಬ್ರಾಹ್ಮಣರೆಂದು, ಸನ್ಯಾಸಿಗಳೆಂದು ಮತ್ತು ಪೂಜಾರಿಗಳೆಂದು ಒಪ್ಪಿಕೊಳ್ಳಲು ಹಿಂಜರಿಯುತ್ತಿದ್ದರು. ಈ ಅಪಾರ್ಥಕ್ಕೆ ಜಾತಿವಂತ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದವನು ಮಾತ್ರವೇ ಬ್ರಾಹ್ಮಣನಾಗಬಲ್ಲನೆಂಬ ಸಾಂಪ್ರದಾಯಿಕ ಹಿಂದೂ ಕಲ್ಪನೆ ಕಾರಣವಾಗಿತ್ತು. ಓದ್ಲ ಮಾತಾಜಿ ಮುಂದದು? ಓದಿ. ಪ್ರಭುಪಾದರಾದರೂ ಲಿಂಗ ಭೇದವನ್ನಾಗಲಿ ಅಥವಾ ಸಾಮಾಜಿಕ ಸ್ಥಾನಮಾನಗಳನ್ನಾಗಲಿ ಲೆಕ್ಕಿಸದೆ ಎಲ್ಲರನ್ನೂ ಮುಕ್ತವಾಗಿ ಅಂಗೀಕರಿಸುತ್ತಿದ್ದ ಭಕ್ತಿ ಸಿದ್ಧಾಂತ ಸರಸ್ವತಿಯವರ ಮಾರ್ಗವನ್ನು ಚಾಚು ತಪ್ಪದೆ ಅನುಸರಿಸುತ್ತಿದ್ದರು. 1932ರಲ್ಲಿ ಭಕ್ತಿ ಸಿದ್ಧಾಂತ ಸರಸ್ವತಿಯವರು 1000ಕ್ಕೂ ಹೆಚ್ಚಿನ ಅನುಯಾಯಿಗಳ ಮುಂದಾಳುತನ ವಹಿಸಿ ವೃಂದಾವನಕ್ಕೆ ತೀರ್ಥಯಾತ್ರೆಗೆಂದು ಬಂದಾಗ ಕೆಲವು ದುರಹಂಕಾರಿಗಳಾದ ಜಾತಿವಂತ ಬ್ರಾಹ್ಮಣರು ಯಾತ್ರಿಕರಿಗೆ ದೇವಾಲಯಗಳ ಪ್ರವೇಶವನ್ನು ನಿರಾಕರಿಸಿದ್ದರು. ಕೆಲವರು ಯಾತ್ರಿಕರಿಗೆ ಕಲ್ಲುಗಳಿಂದ ಹೊಡೆದು ಪೀಡಿಸಿದ್ದರು. ಅಂಗಡಿಗಳ ಮಾಲೀಕರು ಯಾತ್ರಿಕರನ್ನು ಬಹಿಷ್ಕರಿಸಿದ್ದರು. ಆ ತರುವಾಯ ಭಕ್ತಿ ಸಿದ್ಧಾಂತ ಸರಸ್ವತಿಯವರು ವೃಂದಾವನದ ಬ್ರಾಹ್ಮಣರನ್ನು ಭೇಟಿಯಾಗಿ ಧರ್ಮಗ್ರಂಥಗಳ ಪ್ರಕಾರ ಆತ್ಮವು ಅಲೌಕಿಕವಾದದ್ದರಿಂದ ಅದು ಎಲ್ಲ ಅಂಕಿತಗಳಿಂದ ಮುಕ್ತವಾದದ್ದೆಂದು ವೈಷ್ಣವನಾದ ಯಾರೇ ಆಗಲಿ ತನ್ಮೂಲಕ ತಾನಾಗಿಯೇ ಬ್ರಾಹ್ಮಣನಾಗಿ ಅರ್ಹತೆ ಪಡೆಯುತ್ತಾನೆಂದು ಸಾಧಿಸಿ ತೋರಿದ್ದರು. ಆದರೂ ಸಹ ವಿವೇಚನೆ ಮಾಡದೆ ಕೆಲವು ವಿಚಾರಗಳು ಹಾಗೆ ಉಳಿದೇ ಇದ್ದವು. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಅಲ್ಲ ಇದಲ್ಲ, ಜನರ ಮಾಯೆ. ಇದಾಯ್ತು. ಆಯ್ತಾ? ಇಲ್ಲಿಂದ ಜನರ ಮಾಯೆಯಿಂದ. ಜನರ ಮಾಯೆ, ಕರೆಕ್ಟ್.
ಜನರು ಮಾಯಾ ಸೇವೆಯಲ್ಲಿ ಅಂದ್ರೆ ಈಗ ಇಲ್ಲಿ ನೈಕದಲ್ಲಿ ಮಾಯಾ ಸೇವೆ, ನಮ್ಗೆ ಕೃಷ್ಣನ ಸೇವೆಯಲ್ಲಿ ಅಲ್ಲ ಎಲ್ಲಿ ತೊಡಗುದಿಲ್ಲ. ಅದೇ ನಾವು ಎಲ್ಲವನ್ನು ಅದೇ ಇಲ್ಲಿ ಏನ್ ಹೇಳ್ತಾರೆ ಪ್ರಭುಪಾದರು, ನಾವೆಲ್ಲವನ್ನು ಭಗವಂತ ಅದದ್ದು ಯಾವುದೇ ಇರ್ಲಿ, ನಾವು ಏನು ವಸ್ತು ಎಲ್ಲ ಭೌತಿಕ ವಸ್ತುವನ್ನು ಅದು ಭಗವಂತನ ಸೇವೆಗಾಗಿ ತೊಡಗಿಸ್ಬೇಕು ಅಂತ ಇಲ್ಲಿ ಹೇಳ್ತಾರೆ. ಅದು ಕೃಷ್ಣ ಹಾಗೆ ಮಾಡಿದರೆ ಅದು ಕೃಷ್ಣ ಪ್ರಜ್ಞಾ ಆಂದೋಲನ ಅಂತ ಪ್ರಭುಪಾದರು ಹೇಳ್ತಾರೆ. ಅದರಿಂದ ಈಗ ನಾವು ಈಗ ವಿಮಾನ ಯೂಸ್ ಮಾಡ್ತೇವೆ, ಡಿಕ್ಟೋಫೋನ್, ಟೆಲಿ ಟ್ಯಾಬ್, ಈಗ ನಾವು ಲ್ಯಾಪ್ಟಾಪ್ ಯೂಸ್ ಮಾಡ್ತೇವೆ, ಮೊಬೈಲ್ ಯೂಸ್ ಮಾಡ್ತೇವೆ, ಇದೆಲ್ಲ ಏನು ಬಳಸಿದೆ ಅದು ಅದೇ ನಾವು ಯಾವುದಕ್ಕೆ ಯಾತಕ್ಕೋಸ್ಕರ ಬಯಸ್ತೇವೆ, ಕೃಷ್ಣ ಸೇವೆ ಮಾಡ್ಲಿಕ್ಕೆ. ಸೊ ನಮ್ಮ ನೆಲವನ್ನು ಶುದ್ಧೀಕರಿಸಲು ಸಹ ನಾವು ಎಲ್ಲ ಯಂತ್ರವನ್ನು ಯೂಸ್ ಮಾಡ್ತೇವೆ. ಸೊ ಅದು ಈಗ ಈಗಿನ ವ್ಯವಸ್ಥೆ. ಆದರೆ ಪ್ರತಿ ಕೇಂದ್ರದ ಸಹ ಹೊಸ ಎಲ್ಲದಲ್ಲಿ ಕಾರುಗಳಿದೆ. ಕಾರು ಇಲ್ಲದಲ್ಲಿ ನೋಡಿ ಈಗ US ವಿದೌಟ್ ಕಾರ್ ಅವ್ರಿಗೆ ಹೋಗ್ಲಿಕ್ಕೆ ನಡೀಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅವರಿಗೆ ಕಾರ್ ಯೂಸ್ ಮಾಡ್ಲಿಕ್ಕೆ ಬೇಕು ಯುರೋಪ್ ಕಂಟ್ರಿ ಮತ್ತೆ ಎಲ್ಲ ಅಮೆರಿಕದಲ್ಲಿ. ಸೊ ಹೀಗಾಗಿ ಅದನ್ನು ನಾವು ಅದಕ್ಕೆ ನಾವು ಅಂಟಿಕೊಳ್ಳಬಾರ್ದು ಅಂತ ಹೇಳಿ ಪ್ರಭುಪಾದ ಮೇನ್ ಅದನ್ನು ಇದು ಮಾಡ್ತಾರೆ, ಒತ್ತಿ ಹೇಳ್ತಾರೆ. ಅದಕ್ಕೆ ಏನು ನಾವು ಯೂಸ್ ಮಾಡ್ತೇವೆ ಅದನ್ನು ಅದಕ್ಕೆ ನಾವು ಅಂಟಿಕೊಳ್ಳಬಾರ್ದು, ಅದನ್ನು ನಾವು ಮಾತ್ರ ಕೃಷ್ಣನ ಸೇವೆಗಾಗಿ ಮಾತ್ರ ಯೂಸ್ ಮಾಡ್ಬೇಕಂತ ಇಲ್ಲಿ ಪ್ರಭುಪಾದ ಹೇಳ್ತಾರೆ. ಅದಕ್ಕೆ ಕೃಷ್ಣ ಪ್ರಜ್ಞಾ ಆಂದೋಲನ ಅಂತ ಹೇಳಿ ಹೇಳಿದ್ದಾರೆ. ಸೊ ಪ್ರಭುಪಾದರು ತಮ್ಮ ಉಪನ್ಯಾಸ ಮುಗಿಸಿತು ಮತ್ತೆ ಅವರು ಸಹ ತಮ್ಮ ಸಂಘಕ್ಕಾಗಿ ವೃಂದಾವನದಲ್ಲಿ ಒಂದು ದೇವಾಲಯವನ್ನು ಸಹ ಸ್ಥಾಪಿಸಲು ಬಯಸಿದರು. ಆಗ ಒಬ್ಬ ಮಿಸ್ಟರ್ S ಅಂತ ಅವರೇನು ಮಾಡಿದ್ರು, ಒಂದು ಅವರಿಗೆ ಇದು ಕೊಟ್ರು, ಭೂಮಿ ಕೊಟ್ರು ಅದು ಸ್ಥಾಪಿಸ್ಲಿಕ್ಕೆ. ಸೊ ಅದಕ್ಕೆ ಪ್ರಭುಪಾದ ತುಂಬಾ ಅವರಿಗೆ ಕೃತಜ್ಞರಾದರು ಮತ್ತು ಕೃತಜ್ಞತೆಯನ್ನು ಸಲ್ಲಿಸಿದರು. ಮತ್ತೆ ಈ ಭೂದಾನದ ಕೃಷ್ಣ ಪ್ರಜ್ಞಾ ಆಂದೋಲನ ಸಹ ವೃದ್ಧಿ ಆಯಿತು. ಮತ್ತು ಪುಣ್ಯ ಕಳಿಸ್ತಾರೆ ಅವರು ಯಾರು ದಾನಿ ಅದನ್ನು ಯಾರು ಅದು ಭೂಮಿಯನ್ನು ದಾನ ಮಾಡಿದ್ದಾರೆ ವೃಂದಾವನದಲ್ಲಿ ಟೆಂಪಲ್ ಕಟ್ಟಲಿಕ್ಕೆ, ಅವರಿಗೆ ಸಹ ಪುಣ್ಯ ಗಳಿಸ್ತಾರೆ ಎಂದು ಅವರು ಹೇಳಿದರು. ಸೊ ವೃಂದಾವನದ ಪ್ರಮುಖ ಪೌರವರ ಔಪಚಾರಿಕ ಸ್ವಾಗತ ಮತ್ತು ಪ್ರಶಂಸೆಗಳ ಮಾತುಗಳ ಹಿಂದೆ ಅಲ್ಲಿನ ಮುಖ್ಯ ದೇವತೆಗಳಾದ ಒಡೆಯರಾದ ಜಾತಿವಂತ ಗೋಸ್ವಾಮಿಗಳ ಮನಸ್ಸಿನಾಳದಲ್ಲಿ ಗೌಪ್ಯವಾದ ಅನಾಧಾರ ಮತ್ತು ಸಂಶಯದ ಭಾವನೆಗಳಿರುವುದು ಪ್ರಭುಪಾದರಿಗೆಲ್ಲ ಗೊತ್ತಿತ್ತಿದೆಲ್ಲ. ಸೊ ಪ್ರಭುಪಾದರ ವಿದೇಶಿ ಶಿಷ್ಯರೊಂದು ಒಂದು ಬಗೆಯ ಅಂದ್ರೆ ಭಕ್ತರನ್ನಾಗಿ ಅಂದ್ರೆ ಅವರು ಎಲ್ಲ ವಿದೇಶಿ ಭಕ್ತರಾಗಿ ಅಂಗೀಕರಿಸಿದರು. ಆದರೂ ಸಹ ವೃಂದಾವನದ ನಿವಾಸಿಗಳು ಆ ವಿದೇಶಿ ವೈಷ್ಣವರನ್ನು ಬ್ರಾಹ್ಮಣರೆಂದು ಸನ್ಯಾಸಿಗಳೆಂದು ಮತ್ತು ಪೂಜಾರಿಗಳು ಒಪ್ಪಿಕೊಳ್ಳಲು ಅವರು ಹಿಂಜರಿದ್ದಾರೆ. ಅಂದ್ರೆ ಅವರು ಎಲ್ಲ ಫಾರಿನ್ ಕಂಟ್ರಿಯಿಂದ ಬಂದವರಲ್ಲ. ಸೊ ಪ್ರಭುಪಾದ ಅವರನ್ನು ಪ್ರಭು ಆಲ್ರೆಡಿ ಅವ್ರಿಗೆ ಡಿಕ್ಲೇರ್ ಮಾಡಿದ್ದಾರೆ ಶಿಷ್ಯರಂತ. ಆದ್ರೆ ಇವರು ಇಲ್ಲಿ ಬ್ರಾಹ್ಮಣರು ಇರಲಿಲ್ಲ, ಅವರಿಗೆ ಒಪ್ಪಿಕೊಳ್ಳಲಿಕ್ಕೆ ಅವರಿಗೆ ಹಿಂಜರಿಯುತ್ತೆ, ಅಂದ್ರೆ ಅವ್ರು ಒಪ್ಪಿಕೊಳ್ಳುತ್ತಿರ್ಲಿಲ್ಲ. ಸೊ ಈ ಅಪಾರ್ಥಕ್ಕೆ ಜಾತಿವಂತ ಬ್ರಾಹ್ಮಣ ಕುಲದ ಹುಟ್ಟಿದವನು ಮಾತ್ರ, ಅದಕ್ಕೆ ಅವ್ರು ಹೇಳಿದ್ದೇನು, ಯಾರು ಬ್ರಾಹ್ಮಣ ಕುಲ ಹುಟ್ಟಿದ ಮಾತ್ರ ಬ್ರಾಹ್ಮಣನಾಗಬಲ್ಲ ಅಂತ ಸಾಂಪ್ರದಾಯಿಕ ಹಿಂದೂ ಪರಿಕಲ್ಪನೆ ಕಾರಣ. ಯಾಕೆಂದ್ರೆ ಹಾಗೆ ಇದ್ದಿತ್ತಲ್ಲ ಅದು ಮುಂಚಿನದಲ್ಲಿ, ಯಾರು ಬ್ರಾಹ್ಮಣದ ಹುಟ್ಟಿ ಅವರೇ ಬ್ರಾಹ್ಮಣ ಆಗಬಲ್ಲ ಅಂತ ಇತ್ತು. ಈಗ ಪ್ರಭು ಅದನ್ನೆಲ್ಲ ಚೇಂಜ್ ಮಾಡಿದಂತೆ ಹೇಗೆ. ಸೊ ಪ್ರಭುಪಾದರಾದರೂ ಲಿಂಗಭೇದನೆ ಯಾವ ಲಿಂಗಭೇದ ಮಾಡ್ತಿರ್ಲಿಲ್ಲ, ಮತ್ತೆ ಯಾವುದೇ ಜಾತಿ ಆಗಲಿ ಅದನ್ನೇ ಅವರನ್ನು ಏನು ಕೇರ್ ಮಾಡ್ತಿರ್ಲಿಲ್ಲ. ಸೊ ಅವರು ಅವರ ಗುರುಗಳಾದ ಭಕ್ತಿ ಸಿದ್ಧಾಂತ ಸರಸ್ವತಿ ಮಾರ್ಗದಲ್ಲಿಯೇ ಅವರು ಹೋಗ್ತಿದ್ರು. ಇಲ್ಲಿ 1932 ಭಕ್ತಿ ಸಿದ್ಧಾಂತ ಸರಸ್ವತಿಯರು 1000 ಹೆಚ್ಚು ಅನುಯಾಯಿಗಳನ್ನು ಹೋಗಿ ವೃಂದಾವನ ತೀರ್ಥಕ್ಕೆ ಬಂದಾಗ ಅಲ್ಲಿ ತುಂಬಾ ಎಲ್ಲ ದುರಂಕಾರಿಗಳ ಜಾತಿ ಎಲ್ಲ ಬ್ರಾಹ್ಮಣರು ಎಲ್ಲ ಅವರಿಗೆ ನಿರಾಕರಿಸಿದ್ರು. ದೇವಾಲಯದಲ್ಲಿ ಅವರಿಗೆ ಎಂಟರ್ ಮಾಡ್ಲಿಕ್ಕೆ ಕೊಡ್ಲಿಲ್ಲ. ಸೊ ಕೆಲವರು ಅವರಿಗೆ ಕಲ್ಲು ಸಹ ಹೊಡೆದ್ರು. ಸೊ ಆಗ ಭಕ್ತಿ ಸಿದ್ಧಾಂತ ಸರಸ್ವತಿ ಅವ್ರು ಏನ್ ಮಾಡಿದ್ರು, ಒಂದಾದ್ರು ಬ್ರಾಹ್ಮಣರನ್ನು ಭೇಟಿಯಾಗಿ ಧರ್ಮ ಗ್ರಂಥಗಳ ಪ್ರಕಾರ ಅಂದ್ರೆ ಆತ್ಮದ ಅಲೌಕಿಕ ಏನು, ಆತ್ಮ ಅಂದ್ರೆ ಏನು ಎಲ್ಲ ಅವರಿಗೆ ಹೇಳಿದ್ರು. ಸೊ ಅಂತ ಎಲ್ಲ ಅಂಕಿತಗಳಿಂದ ಮುಕ್ತವಾದದ್ದೆಂದು ವೈಷ್ಣವನಾದ ಯಾರೇ ಆಗಲಿ ತಾನಾಗಿಯೇ ಬ್ರಾಹ್ಮಣನಾಗಿ ಅರ್ಹತೆ ಪಡೆಯುತ್ತಾನೆಂದು ಸಾಧಿಸಿ ತೋರಿದ್ದರು. ಆದರೂ ಸಹ ವಿವೇಚನೆ ಮಾಡಿದ ಕೆಲವು ವಿಚಾರಗಳು ಹಾಗೆಯೇ ಉಳಿದೇ ಇತ್ತು. ಆದ್ರೂ ಸಹ ಅವರಿಗೆ ಫುಲ್ ಕಂಪ್ಲೀಟ್ಲಿ ಅವರದ್ದು ಮಾಡ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. JJHBG5 ಯಾರದು ಓದಿ? ಅವ್ರು ಓದದಿದ್ರೆ ಲಲಿತಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಓಕೆ. ಗೋಸ್ವಾಮಿ ಎಂಬ ಬಿರುದು ವಂಶ ಪಾರಂಪರ್ಯವೆಂಬುದನ್ನು ಅಲ್ಲಗಳೆಯುವುದರಲ್ಲೂ ಸಹ ಪ್ರಭುಪಾದರು ಭಕ್ತಿ ಸಿದ್ಧಾಂತರನ್ನು ಅನುಸರಿಸಿದರು. ಗೋಸ್ವಾಮಿ ಎಂದರೆ ಜಿತೇಂದ್ರಿಯನೆಂದು ಅರ್ಥ. ಗೋಸ್ವಾಮಿಗಳೆಂದು ತಮ್ಮನ್ನು ಕರೆದುಕೊಳ್ಳುವವರ ಕುಲದಲ್ಲಿ ಹುಟ್ಟಿದ ಮಾತ್ರದಿಂದಲೇ ಯಾರೊಬ್ಬರಿಗೂ ಆ ಬಿರುದಿಗೆ ಅರ್ಹತೆ ಪಡೆಯುವುದಿಲ್ಲ. ಮೂಲ ಗೋಸ್ವಾಮಿಗಳೆಂದರೆ ವೃಂದಾವನದ ಈ 6 ಮಂದಿ ಗೋಸ್ವಾಮಿಗಳು: ಶ್ರೀ ಸನಾತನ, ಶ್ರೀ ರೂಪ, ಶ್ರೀ ರಘುನಾಥ ಭಟ್ಟ, ಶ್ರೀ ಜೀವ, ಶ್ರೀ ಗೋಪಾಲ್ ಭಟ್ಟ ಮತ್ತು
ಶ್ರೀ ರಘುನಾಥ ದಾಸ. ಇವರೆಲ್ಲರೂ ಸನ್ಯಾಸಿಗಳಾಗಿದ್ದರು ಮತ್ತು ಇವರಿಗೆ ಸಂತಾನವಿರಲಿಲ್ಲ. ಸುಮಾರು 500 ವರ್ಷಗಳ ಹಿಂದೆ ಈ 6 ಮಂದಿ ಗೋಸ್ವಾಮಿಗಳು ಕೃಷ್ಣನ ವೃಂದಾವನದ ಲೀಲೆಗಳ ಸ್ಥಳಗಳನ್ನು ಪತ್ತೆ ಮಾಡಿ ವೃಂದಾವನದಲ್ಲಿ ಮೊದಲ ದೊಡ್ಡ ದೇವಾಲಯಗಳನ್ನು ಕಟ್ಟಿದ್ದರು. ಅವರು ದೇವಾಲಯಗಳಲ್ಲಿ ವಿಗ್ರಹಗಳಿಗೆ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲು ವಿವಾಹಿತ ಶಿಷ್ಯರನ್ನು ನೇಮಿಸಿದ್ದರು. ಈಗ ಆ ಮೂಲ ಅರ್ಚಕರ ವಂಶಸ್ಥರು ವೃಂದಾವನದಲ್ಲಿ ದೇವಾಲಯದ ಗೋಸ್ವಾಮಿಗಳಾಗಿ ಸಂಪೂರ್ಣ ಹಕ್ಕುಗಳು ತಮ್ಮದೆಂದು ವಾದಿಸುತ್ತಿದ್ದರು. ಪ್ರಭುಪಾದರು ಈ ವಿಚಾರದಲ್ಲಿ ತಮ್ಮ ಗುರುವಿನ ಹೋರಾಟವನ್ನು ಕುರಿತು ತಮ್ಮ ಭಕ್ತಿರಸಾಮೃತ ಸಿಂಧು ದ ನೆಕ್ಟರ್ ಆಫ್ ಡಿವೋಷನ್ ಎಂಬ ಗ್ರಂಥದಲ್ಲಿ ಹೀಗೆ ಬರೆದಿದ್ದಾರೆ. ಚೈತನ್ಯ ಮಹಾಪ್ರಭುಗಳ ಶ್ರೇಷ್ಠ ಜೊತೆಗಾರರಾದ ನಿತ್ಯಾನಂದ ಪ್ರಭುಗಳ ಅಂತರ್ಧಾನದ ಬಳಿಕ ಅರ್ಚಕ ವರ್ಗದ ಕೆಲವು ವ್ಯಕ್ತಿಗಳು ತಮ್ಮನ್ನು ಗೋಸ್ವಾಮಿ ಕುಲದವರೆಂದು ಹೇಳಿಕೊಂಡು ತಾವು ನಿತ್ಯಾನಂದರ ವಂಶಸ್ಥರೆಂದು ಹಕ್ಕು ಚಲಾಯಿಸಿದರು. ಇನ್ನೂ ಮುಂದುವರೆದು ಅವರು ಭಕ್ತಿ ಸೇವೆಯ ಆಚರಣೆ ಮತ್ತು ಪ್ರಸಾರಗಳು ನಿತ್ಯಾನಂದ ವಂಶವೆಂಬ ತಮ್ಮ ನಿರ್ದಿಷ್ಟ ವರ್ಗಕ್ಕೆ ಮಾತ್ರ ಮೀಸಲೆಂದು ವಾದಿಸಿದರು. ಈ ರೀತಿ ಕೊಂಚ ಕಾಲ ಅವರು ತಮ್ಮ ಕೃತಕ ಅಧಿಕಾರವನ್ನು ಚಲಾಯಿಸಿದರು. ಕೊನೆಗೆ ಗೌಡೀಯ ವೈಷ್ಣವ ಸಂಪ್ರದಾಯದ ಶಕ್ತಿಶಾಲಿ ಆಚಾರ್ಯರಾದ ಶೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಅವರ ಸಮರ್ಥನೆಯನ್ನು ಧ್ವಂಸ ಮಾಡಿದರು. ಕೊಂಚ ಕಾಲ ಭಾರಿ ಹೋರಾಟವೇ ನಡೆಯಿತಾದರೂ ಅಂತಿಮವಾಗಿ ನ್ಯಾಯಕ್ಕೆ ಯಶಸ್ಸು ದೊರಕಿತು. ಭಕ್ತಿ ಸೇವೆಯು ಯಾವುದೋ ಒಂದು ನಿರ್ದಿಷ್ಟ ವರ್ಗದ ವ್ಯಕ್ತಿಗಳಿಗೆ ಮಾತ್ರ ಮೀಸಲಲ್ಲವೆಂಬುದು ಈಗ ಒಪ್ಪಿತ ವಿಚಾರವಾಗಿದೆ. ಆದ್ದರಿಂದ ಪ್ರಭುಪಾದರು ಜಾತಿವಂತ ಗೋಸ್ವಾಮಿಗಳ ವಂಶ ಪಾರಂಪರ್ಯದ ವಿಚಾರವನ್ನು ವಿರೋಧಿಸಿದರು. ಜಾತಿವಂತ ಗೋಸ್ವಾಮಿಗಳಿಗೆ ಪ್ರಭುಪಾದರ ಆಂದೋಲನದ ಬಗೆಗೆ ಹೆದರಿಕೆ ಇತ್ತು. ಏಕೆಂದರೆ ಅದು ಅವರ ವಂಶ ಪಾರಂಪರಾಗತ ಸಾಮಾಜಿಕ ಪ್ರಾಮುಖ್ಯತೆಗೆ ಬೆದರಿಕೆ ಒಡ್ಡುತ್ತಿತ್ತು. ಆದರೂ ಸಹ ಪ್ರಭುಪಾದರು ಪಶ್ಚಿಮ ದೇಶಗಳಲ್ಲಿ ವೃಂದಾವನದ ಮಹಿಮೆಗಳನ್ನು ಪ್ರಚಾರ ಮಾಡಿ ಯಶಸ್ವಿಯಾಗಿ ಹಿಂದಿರುಗಿದ್ದ ಈ ಸಂದರ್ಭದಲ್ಲಿ ದೇವಾಲಯವನ್ನು ಸ್ಥಾಪಿಸುವ ಅವರ ಪ್ರಯತ್ನವನ್ನು ಯಾರೂ ವಿರೋಧಿಸಲಿಲ್ಲ. ಭಿನ್ನಾಭಿಪ್ರಾಯವಿದ್ದವರು ಸಹ ತೆಪ್ಪಗಿದ್ದರು ಅಥವಾ ಅಲಂಕಾರಿಕ ಭಾಷೆಯಲ್ಲಿ ಪ್ರಶಂಸೆಯನ್ನು ಸಲ್ಲಿಸಿದರು. ಆ ಜಮೀನು ರಮಣ ರೇತಿಯಲ್ಲಿತ್ತು. ಅದು ವೃಂದಾವನದ ಹೊರವಲಯದಲ್ಲಿ ಚತಿಕರ ರಸ್ತೆಯಲ್ಲಿತ್ತು. ಆ ರಸ್ತೆಯು ವೃಂದಾವನಕ್ಕೆ ಮುಖ್ಯ ದಾರಿಯಾಗಿದ್ದಂತೆ ಆಗ್ರಾ ಮತ್ತು ತಾಜ್ ಮಹಲ್ಗೆ ಹೋಗುವ ದಾರಿಯೂ ಆಗಿದ್ದು ಭಾರೀ ವಾಹನ ಸಂಚಾರವನ್ನು ಹೊಂದಿತ್ತು. ಆ ಜಮೀನು ವೃಂದಾವನ ಪರಿಕ್ರಮದ ಹಾದಿಗೂ ಸಹ ಪಕ್ಕದಲ್ಲೇ ಇತ್ತು. ಆ ಹಾದಿಯಲ್ಲಿ ಪ್ರತಿ ವರ್ಷ ಲಕ್ಷಾಂತರ ಯಾತ್ರಾರ್ಥಿಗಳು ವೃಂದಾವನಕ್ಕೆ ಪ್ರದಕ್ಷಿಣೆ ಹಾಕುತ್ತಿದ್ದರು ಹಾಗೂ ಅಲ್ಲಿನ ದೇಗುಲಗಳಿಗೆ ಮತ್ತು ಪುಣ್ಯ ಸ್ಥಳಗಳಿಗೆ ಭೇಟಿ ನೀಡುತ್ತಿದ್ದರು. ಪ್ರಭುಪಾದರು ಈ ಅಂಶಗಳನ್ನೆಲ್ಲ ಗಮನಿಸಿದರು. ಹರೇ ಕೃಷ್ಣ ಮಾತಾಜಿ. ರಮಣ್ ರೇತಿ ಅರ್ಥಾತ್ ಮನಸೆಳೆಯುವ ಮರಳು ಬಹುಮಟ್ಟಿಗೆ ಅರಣ್ಯವಾಗಿತ್ತು. ಅಲ್ಲಿ ಕೆಲವು ಆಶ್ರಮಗಳು ಮತ್ತು ಬೀಳು ಬಿಟ್ಟ ಜಮೀನುಗಳು ಇದ್ದವು. ಕೃಷ್ಣನ ಪ್ರೀತಿಪಾತ್ರ ಸ್ಥಳಗಳಲ್ಲಿ ಒಂದೆಂದು 5000 ವರ್ಷಗಳ ಹಿಂದೆ ಕೃಷ್ಣನು ಬಲರಾಮ ಮತ್ತು ಇತರ ಗೊಲ್ಲ ಗೆಳೆಯರೊಂದಿಗೆ ಅಲ್ಲಿ ಆಟವಾಡಿದ್ದನೆಂದು ಪ್ರಖ್ಯಾತವಾಗಿದ್ದ ರಮಣ್ ರೇತಿಯು ದೇವರ ಬಗೆಗೆ ಅಲೌಕಿಕ ಪ್ರೀತಿಯಿಂದ ತುಂಬಿ ತುಳುಕುತ್ತಿತ್ತು. ಆ ಅಲೌಕಿಕ ಭಗವತ್ ಪ್ರೀತಿಯೇ ವೃಂದಾವನದ ವಾತಾವರಣದ ವಿಶೇಷ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಗೋಸ್ವಾಮಿ ಎಂಬ ಬಿರುದು ಅಲ್ಲಿಂದ. ಓಕೆ, ಹರೇ ಕೃಷ್ಣ. ಗೋಸ್ವಾಮಿ ಎಂಬ ಬಿರುದು ಅಂದ್ರೆ ಗೋಸ್ವಾಮಿ ಬಿರುದು ವಂಶ ಅವರಿಗೆ ವಂಶ ಅಂದ್ರೆ ಹೆರಿಡಿಟ್ರಿ ಅಂದ್ರೆ ಒಂದು ಜನರೇಷನ್ ಬರ್ತಾ ಇತ್ತು. ಹಾಗೆ ಅವರು ಪ್ರಭುಪಾದರು ಪ್ರಭುಪಾದ ಶೀಲ ಭಕ್ತಿ ಸಿದ್ಧಾಂತ ಪ್ರಭುಪಾದರು ಭಕ್ತಿ ಸಿದ್ಧಾಂತ ಏನ್ ಹೇಳಿದೆ ಅದನ್ನೇ ಫಾಲೋ ಮಾಡ್ತಿದ್ರು. ಗೋಸ್ವಾಮಿ ಅಂದ್ರೆ ನಮ್ಗೆ ಗೊತ್ತಿದೆ, ಗೋಸ್ವಾಮಿ ಎಲ್ಲ ಇಂದ್ರಿಯನ್ನು ಕಂಟ್ರೋಲ್ ಮಾಡಿ. ಸೊ ಗೋಸ್ವಾಮಿಗಳಿಂದ ತಮ್ಮನ್ನು ಕರೆದುಕೊಳ್ಳುವ ಕುಲದಲ್ಲಿ ಅಂದ್ರೆ ಆ ಕುಲದಲ್ಲಿ ಹುಟ್ಟಿದ್ದಾರೆ ಮಾತ್ರ ಅವರು ಅದಕ್ಕೆ ಅರ್ಹತೆ ಪಡುವುದಿಲ್ಲ ಅಂತ ಅವರಿಗೇನು ಅನಿಸ್ತಿತ್ತು. ಯಾರು ಗೋಸ್ವಾಮಿಯ ಕುಲದಲ್ಲಿ ಹುಟ್ಟಿದ್ದಾರೆ ಅಂದ್ರೆ ಅವರ ಫ್ಯಾಮಿಲಿ ಎಲ್ಲ ಅವರಿಗೆಲ್ಲ ಅರ್ಹತೆ ಇದೆ, ಬೇರೆಯವರಿಗಿಲ್ಲ. ಆದ್ರೆ ಪ್ರಭುವಾದ ಇದಕ್ಕೆ ಇದು ಮಾಡ್ಲಿಲ್ಲ. ಅವರ ಗುರು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಸಹ. ಸೊ ಮೂಲ ಗೋಸ್ವಾಮಿಗಳೆಂದರೆ ಯಾರು? ಅವರು ವೃಂದಾವನದ ಈ 6 ಮಂದಿ ಯಾರು ಗೋಸ್ವಾಮಿಗಳು? ಶ್ರೀ ಸನಾತನ, ಶ್ರೀ ರೂಪ, ಶ್ರೀ ರಘುನಾಥ ಭಟ್ಟ, ಶ್ರೀ ಜೀವ, ಶ್ರೀ ಗೋಪಾಲ ಭಟ್ಟ ಮತ್ತು ಶ್ರೀ ರಘುನಾಥ. ಸೊ ಇವರು 6 ಮಂದಿ ಗೋಸ್ವಾಮಿಗಳು. ಅವರಿಗೆ ಯಾರು ಮಕ್ಕಳಿರಲಿಲ್ಲ. ಸೊ ಇದು 500 ವರ್ಷದ ಹಿಂದೆ. ಅದು ಈ 6 ಮಂದಿ ಗೋಸ್ವಾಮಿಗಳಿಗೆ
ವೃಂದಾವನದ ಲೀಲೆಗಳ ಸ್ಥಳಗಳನ್ನು ಪತ್ತೆ ಮಾಡಿ ಅವರು ವೃಂದಾವನದಲ್ಲಿ ಫಸ್ಟ್ ಅವರು ಸ್ಟಾರ್ಟಿಂಗ್ ಒಂದು ದೊಡ್ಡ ದೇವಾಲಯ ಕಟ್ಟಿದ್ರು. ಅಲ್ಲಿ ಆ ದೇವಾಲಯದಲ್ಲಿ ವಿಗ್ರಹಗಳಿಗೆ ಎಲ್ಲ ಪೂಜೆ ಎಲ್ಲ ಮಾಡ್ಲಿಕ್ಕೆ ಎಲ್ಲ ಅವರ ಶಿಷ್ಯರನ್ನೇ ಅವರು ನೇಮಿಸಿದರು, ಈ ಗೋಸ್ವಾಮಿಗಳು. ಸೊ ಈಗ ಆ ಮೂಲ ಅರ್ಚಕರ ವಂಶ ಅಂದ್ರೆ ಅವರ ಜನರೇಷನ್, ಆ ವಂಶಸ್ಥರು ವೃಂದಾವನದಲ್ಲಿ ದೇವಾಲಯದ ಗೋಸ್ವಾಮಿಗಳಿಗೆ ಸಂಪೂರ್ಣ ಹಕ್ಕುಗಳನ್ನು ತಮ್ಮದೇ ಎಂದು ಅವರು ವಾದಿಸ್ತಿದ್ರು. ಆದ್ರೆ ಪ್ರಭುಪಾದರು ಈ ವಿಚಾರದಲ್ಲಿ ತಮ್ಮ ಅಂದ್ರೆ ಅವರಿಗೆ ಅವರ ಪ್ರಭು ಅವರ ಗುರು ಯಾರು ಸಿದ್ಧಾಂತ ಸರಸ್ವತಿ, ಅದರ ಕುರಿತು ಅವರು ಭಕ್ತಿ ಸಮದ ಸಿಂಧುವಿನಲ್ಲಿ ಹೀಗೆ ಬರೆದಿದ್ದಾರೆ. ಏನಂತ, ಚೈತನ್ಯ ಮಹಾಪ್ರಭುಗಳ ಶ್ರೇಷ್ಠ ಜೊತೆಗಾರರಾದ ನಿತ್ಯಾನಂದ ಪ್ರಭುಗಳು ಅಂದ್ರೆ ಅವರ ಚೈತನ್ಯ ಅವರ ಜೊತೆಗಾರ ನಿತ್ಯಾನಂದ ಪ್ರಭು ಅವರು ಅಂತರ್ಧಾನದ ಬಳಿಕ ಅರ್ಚಕದ ವರ್ಗದ ಕೆಲವು ವ್ಯಕ್ತಿಗಳು ಅವರು ಅವರೇನೆನಿಸ್ತದೆ ಅವರ ಎಲ್ಲ ಫ್ಯಾಮಿಲಿ ಎಲ್ಲ ಗೋಸ್ವಾಮಿ ಕುಲವೆಂದೇ ಅವರೇ ಹೇಳಿದ್ರು. ಆದ್ರೆ ಅವರು ತಾವು ನಿತ್ಯಾನಂದರ ವಂಶದ ಹಕ್ಕು ಚಲಾಯಿಸಿದ್ರು. ಆಗ ಇದು ಮುಂದುವರಿತಾ ಹೋಗ್ತಿತ್ತು. ಆದರೆ ಈಗ ನಿತ್ಯಾನಂದ ವಂಶ ತಮ್ಮ ನಿರ್ದಿಷ್ಟ ವರ್ಗಕ್ಕೆ ಮಾತ್ರ ಮೀಸಲೆಂದು ಅವರು ಅಂದ್ರೆ ಯಾರು ನಿತ್ಯಾನಂದ ಇದು ಆ ಜನರೇಷನ್ ಆ ಫ್ಯಾಮಿಲಿ ಇದೆ ಅವರೇ ಇದು ಮಾಡ್ಬೇಕಂತ ಅವರಿಗೆ ಇದು ವಾದಿಸ್ತಾರೆ. ಈ ರೀತಿ ಕೊಂಚ ಕಾಲ ತಮ್ಮ ಕೃತಕ ಅಧಿಕಾರವನ್ನು ಅವರು ಚಲಾಯಿಸಿದ್ರು, ಯಾರು ನಿತ್ಯಾನಂದ ಗೋಸ್ವಾಮಿಯ ವಂಶಸ್ಥರು. ಸೊ ಆಗ ಏನಾಗ್ತದೆ, ಕೊನೆಗೆ ಗೌಡಿಯ ವೈಷ್ಣವ ಸಂಪ್ರದಾಯದ ಶಕ್ತಿಶಾಲಿ ಆಚಾರ್ಯದ ಶ್ರೀ ಭಕ್ತಿ ಸಿದ್ಧಾಂತ ಸರಸ್ವತಿ ಅಂದ್ರೆ ಪ್ರಭುಪಾದರ ಗುರುಗಳು ಅವರ ಸಮರ್ಥನೆಯಲ್ಲಿ ಅಂದ್ರೆ ಅವರ ಇದರಲ್ಲಿ ಅವರು ಇದನ್ನೆಲ್ಲ ಅವರ ಏನ್ ವಾದ ಇತ್ತು ಅದನ್ನು ಧ್ವಂಸ ಮಾಡಿದ್ದಾರೆ. ಕೊಂಚ ಕಾಲ ತುಂಬಾ ಹೋರಾಟ ಆಯಿತು, ಆದ್ರೆ ಅಂತಿಮವಾಗಿ ಅವರಿಗೆ ನ್ಯಾಯ ಸಿಕ್ಕಿತು, ಅವರಿಗೆ ಭಕ್ತಿ ಸಿದ್ಧಾಂತ ಸರಸ್ವತಿ ಆಚಾರ್ಯರಿಗೆ. ಸೊ ಯಾವುದೇ ಒಂದು ನಿರ್ದಿಷ್ಟ ವರ್ಗದ ವ್ಯಕ್ತಿಗಳಿಗೆ ಮಾತ್ರ ಮೀಸಲವೆಂಬುದು ಈಗ ಒಪ್ಪಿತ ವಿಚಾರವಾಗಿದೆ. ಇಲ್ಲಿ ಪ್ರಭುಪಾದರು ಇಲ್ಲಿ ಏನು ಹೇಳ್ತಾರೆ, ಪ್ರಭುಪಾದರು ಜಾತಿವಂತ ಗೋಸ್ವಾಮಿಗಳ ವಂಶ ಪರಂಪರೆಯ ವಿಚಾರವನ್ನು ಇದನ್ನು ವಿರೋಧಿಸಿದಂತೆ ಅವರಲ್ಲಿ ಯಾರು ಗೋಸ್ವಾಮಿದ ವಂಶದಲ್ಲಿದ್ದವರು ಅವರೇ ಮುಂದೆ ಬರ್ತಿದ್ರು. ಅದಕ್ಕೆ ಈ ವಿಚಾರನ ಅವರು ವಿರೋಧಿಸಿ ಅವರು ಪ್ರಭುಪಾದರು. ಸೊ ಜಾತಿವಂತ ಗೋಸ್ವಾಮಿಗಳಿಗೆ ಪ್ರಭುಪಾದರ ಆಂದೋಲನದ ಬಗ್ಗೆ ಅವರಿಗೆ ಹೆದರಿಕೆ ಸಹ ಇತ್ತು. ಸೊ ಅದರಿಂದ ಪ್ರಭುಪಾದರು ಪಶ್ಚಿಮ ದೇಶದಲ್ಲಿ ವೃಂದಾವನದ ಮಹಿಮೆಗಳನ್ನು ತುಂಬಾ ಪ್ರಚಾರ ಮಾಡಿದರು. ಆದ್ರೆ ಅದರ ಯಶಸ್ವಿಯಾಗಿ ಹಿಂದಿರುಗಿದಾಗ ಈ ಸಂತ ದೇವಾಲಯವನ್ನು ಸ್ಥಾಪಿಸುವ ಪ್ರಯತ್ನ ಯಾರು ಅದಕ್ಕಾಗಿ ಅವರು ವೃಂದಾವನದಲ್ಲಿ ಬಂದು ದೇವಾಲಯವನ್ನು ಸ್ಥಾಪಿಸುವಾಗ ಸಹ ಅವ್ರು ಯಾರು ಅವರಿಗೆ ವಿರೋಧಿಸಲಿಲ್ಲ. ಸೊ ಅವರ ಭಿನ್ನ ಅಭಿಪ್ರಾಯವಿದ್ದರೂ ಸಹ ಅವರು ಏನು ಮಾಡ್ಲಿಲ್ಲ. ಆದ್ರೆ ಹೀಗೆ ಅವರಿಗೆ ಇದು ಕೊಡ್ತಿದ್ರು ಅಲಂಕಾರಿಕವಾಗಿ, ಅಂದ್ರೆ ಪ್ರಶಂಸನೆ ಮಾಡ್ತಿದ್ರು, ಅದು ಮನಸ್ಸಿನಲ್ಲಿ ಇಲ್ಲ, ಪ್ರಶಂಸನೆ ಮಾಡ್ತಿದ್ರು ಅಂತ ಹೇಳಿ. ಸೊ ಅಲ್ಲಿ ಜಮೀನ್ ರಮಣ ರೀತಿಯಲ್ಲಿತ್ತು. ಎಲ್ಲಿತ್ತು ಇದು? ಜಮೀನ್ ರಮಣ ರೀತಿ. ಈ ಜಮೀನು ರಮಣ ರೀತಿಯಲ್ಲಿತ್ತು, ಅದು ವೃಂದಾವನದ ಹೊರಗಡೆ ಇತ್ತು. ಸೊ ಆ ರಸ್ತೆಯ ವೃಂದಾವನಕ್ಕೆ ಮೇನ್ ರೋಡ್ ಅಂತೆ, ಅದು ಆಗ್ರಾ ತಾಜ್ ಮಹಲ್ಗೆ ಹೋಗುವ ದಾರಿ ಸಿಗುತ್ತೆ. ಅಲ್ಲಿ ತುಂಬಾ ಟ್ರಾಫಿಕ್ ತುಂಬಾ ಇತ್ತು ಅಲ್ಲಿ. ಸೊ ಆ ಜಮೀನು ವೃಂದಾವನದ ಪರಿಕ್ರಮದ ಹಾದಿಗೂ ಸಹ ಪಕ್ಕದಲ್ಲೇ ಇತ್ತು. ಅದರಿಂದ ಈ ಹಾದಿಯಲ್ಲಿ ಪ್ರತಿ ವರ್ಷ ಲಕ್ಷಾಂತರ ಯಾತ್ರಿಗಳು ವೃಂದಾವನಕ್ಕೆ ಪ್ರದಕ್ಷಿಣೆ ಹಾಕ್ತಿದ್ರು ಅಂತ ಇದು ಪ್ರಭುಪಾದರು ಗಮನಿಸಿದರು. ಸೊ ರಮಣ್ ರೀತಿ ಅಂದ್ರೆ ಮನಸ್ಸಲ್ಲಿ ಅಂದ್ರೆ ಮರುಳದು ಬಹುಮಟ್ಟಿಗೆ ಅರಣ್ಯದ ಹಾಗೆ ಇತ್ತಂತೆ ಅದು ರಮಣ್ ರೀತಿ. ಅಲ್ಲಿ ಕೆಲವು ಆಶ್ರಮಗಳು ಮತ್ತು ಜಮೀನುಗಳು ಇದ್ದವು. ಕೃಷ್ಣನ ಪ್ರೀತಿವಾದ ಸ್ಥಳಗಳಿದ್ದೊಂದು ಅಂದ್ರೆ 5,000 ವರ್ಷದ ಹಿಂದೆ ಕೃಷ್ಣ ಬಲರಾಮ ಮತ್ತೆ ಅವರೆಲ್ಲ ಗೊಲ್ಲರೊಂದಿಗೆ ಅವರು ಆಟವಾಡಿದ ಇದು ಸ್ಥಳ ಅಂತ ಹೇಳ್ತಾರೆ. ಇದು ಫೇಮಸ್ ಇತ್ತು ರಮಣ್ ರೀತಿ. ಅದಕ್ಕಾಗಿ ಈ ದೇವರದ ಬಗ್ಗೆ ಅಲೌಕಿಕ ಪ್ರೀತಿಯಿಂದ ತುಂಬಿ ತುಳುಕಿರುತ್ತಿ ಯಾವುದು ಆ ಸ್ಥಳ ರಮಣ್ ರೀತಿ. ಸೊ ಈ ಅಲೌಕಿಕ ಭಗವತ್ ಪ್ರೀತಿಯ ವೃಂದಾವನದ ವಾತಾವರಣ. ಸೊ ವೃಂದಾವನದ ವಿಶೇಷ ಏನಂದ್ರೆ ಈ ಭಗವತ್ ಪ್ರೀತಿ ಅಂದ್ರೆ ಭಗವಂತನು ಅಲ್ಲಿ 5,000 ವರ್ಷದ ಹಿಂದೆ ಅಲ್ಲಿ ತಮ್ಮ ಗೋಪಾಲಕರೊಂದಿಗೆ ಅವರ ಗೆಳೆಯರೊಂದಿಗೆ ಆಟವಾಡಿದೆ. ಅದು ಮೇನ್ ಅದರ ಇಂಪಾರ್ಟೆಂಟ್. ಸೊ ವೃಂದಾವನದ ಇದಾಯ್ತಾ ಮಾತಾಜಿ? ಆಗ್ಲಿಲ್ಲ. ಲತಾ ಪೂಜಾರಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ವೃಂದಾವನದ ನಗರಾಧಿಕಾರಿಗಳು ನಗರವೇ ಭೂಮಿಯನ್ನು ದಾನವಾಗಿ ನೀಡಬಹುದೆಂದು ಪ್ರಾಸಂಗಿಕವಾಗಿ ಸೂಚಿಸಿದರು. ಸಹ ಪ್ರಭುಪಾದರು ಮಿಸ್ಟರ್ ಎಸ್ ಅವರ ಮಾತನ್ನು ಗಂಭೀರವಾಗಿ ಪರಿಗಣಿಸಿದರು. ಮಿಸ್ಟರ್ ಎಸ್ ಹೀಗೆ ವಿವರಿಸಿದರು: ಬೇರೆ ಸಾಧುಗಳು ಆ ಜಮೀನಿಗಾಗಿ ಕೇಳುತ್ತಿದ್ದಾರೆ, ಆದರೆ ನಾನು ಮತ್ತು ನನ್ನ ಪತ್ನಿ ಆ ಬಗೆಗೆ ನಿರ್ಧರಿಸಿಲ್ಲ. ಆದಷ್ಟು ಬೇಗ ಅಲ್ಲಿ ಒಂದು ರಾಧಾಕೃಷ್ಣ ದೇವಾಲಯವನ್ನು ನಿರ್ಮಿಸುವ ಸಂಗತಿ ಅದನ್ನು ನಾವು ಕೊಡಲು ಬಯಸುತ್ತೇವೆ. ಹಾಗೆ ತಾವು ಮಾಡುವುದಾಗಿ ಪ್ರಭುಪಾದರು ಅವರಿಗೆ ಆಹ್ವಾನ ನೀಡಿದರು. ಹಾಗಿದ್ದರೆ ಆ ಭೂಮಿ ನಿಮ್ಮದು ಎಂದು ಮಿಸ್ಟರ್ ಎಸ್ ಪ್ರಮಾಣ ಮಾಡಿದರು. ಇಂತಹ ವಾಗ್ದಾನಗಳನ್ನು ಪ್ರಭುಪಾದರು ಈ ಹಿಂದೆಯೂ ಪಡೆದಿದ್ದರು. ಅವು ಮುಂದೆ ಬಹಳಷ್ಟು ಸಲ ಸುಳ್ಳಾಗಿ
ಪರಿಣಮಿಸಿದವು. ಆದರೆ ಈ ವಾಗ್ದಾನವನ್ನು ಗಂಭೀರವಾಗಿ ಪರಿಗಣಿಸಿದ ಅವರು ಮಿಸ್ಟರ್ ಎಸ್ ಅವರೊಂದಿಗೆ ಒಂದು ಲಿಖಿತಕಾರವನ್ನು ಮಾಡಿಕೊಳ್ಳಲು ತಮ್ಮ ಶಿಷ್ಯರನ್ನು ನೇಮಿಸಿ ಅವರನ್ನು ವೃಂದಾವನದಲ್ಲಿ ಉಳಿಯಲು ಹೇಳಿದರು. ಈ ನಡುವೆ ಪ್ರಭುಪಾದರು ತಮ್ಮ ಶಿಷ್ಯರನ್ನು ವೃಂದಾವನದ ಪ್ರಮುಖ ಪುಣ್ಯ ಸ್ಥಳಗಳಿಗೆ ತೀರ್ಥಯಾತ್ರೆಗೆಂದು ಕರೆದೊಯ್ದರು. ಆ ಸ್ಥಳಗಳು ವರ್ಷಾಣ ಶ್ರೀಮತಿ ರಾಧಾರಾಣಿಯ ಜನ್ಮಸ್ಥಳ, ಗೋಕುಲ, ಕೃಷ್ಣನ ಮೊಟ್ಟ ಮೊದಲ ಲೀಲೆಗಳ ಸ್ಥಳ, ರಾಧಾಕುಂಡ, ಗೋವರ್ಧನ ಮತ್ತು ವೃಂದಾವನದ ಮುಖ್ಯ ದೇವಾಲಯಗಳು. ಗೋವರ್ಧನದಲ್ಲಿ ಪ್ರಭುಪಾದರು ಶಿಷ್ಯರಿಗೆ ಗೋವರ್ಧನಗಿರಿಯ ಮೇಲೆ ಕಾಲಿಡಬಾರದೆಂದು, ಅಲ್ಲಿನ ಕಲ್ಲುಗಳನ್ನು ಎತ್ತಿಕೊಳ್ಳಬಾರದೆಂದು ಹೇಳಿದರು. ಏಕೆಂದರೆ ಗೋವರ್ಧನಗಿರಿ ಬೇರೆಯಲ್ಲ, ಕೃಷ್ಣ ಬೇರೆಯಲ್ಲ. ಹಾಗೆಯೇ ಗೋವರ್ಧನದಲ್ಲಿ ಪ್ರಭುಪಾದರು ತಮ್ಮ ಶಿಷ್ಯರನ್ನು ಒಂದು ದೇವಾಲಯಕ್ಕೆ ಕರೆದೊಯ್ದು ಅಲ್ಲಿದ್ದ ಕೃಷ್ಣನ ಹೆಜ್ಜೆ ಗುರುತನ್ನು ಅವರಿಗೆ ತೋರಿಸಿದರು. ಹೆಜ್ಜೆ ಗುರುತು ತುಂಬಾ ದೊಡ್ಡದಾಗಿತ್ತು. ಕೃಷ್ಣನ ಹೆಜ್ಜೆ ಗುರುತು ಎಷ್ಟು ದೊಡ್ಡದು ಎಂದಾದರೆ ಕೃಷ್ಣನು 8 ಅಡಿ ಎತ್ತರದವನಾಗಿದ್ದಿರಬೇಕು ಎಂದು ಶಿಷ್ಯರು ಆಶ್ಚರ್ಯ ವ್ಯಕ್ತಪಡಿಸಿದರು. ಅದಕ್ಕೆ ಪ್ರಭುಪಾದರು, ಹೌದು, ಆಗಿನವರು ಇನ್ನೂ ಭಾರಿ ಗಾತ್ರದವರಾಗಿದ್ದರು ಎಂದು ನುಡಿದರು. ಗೋವರ್ಧನದ ಹತ್ತಿರ ರಾಧಾ ಮತ್ತು ಕೃಷ್ಣರ ಮೊದಲ ಬಾರಿ ಭೇಟಿಯಾದ ಸ್ಥಳದ ನೆನಪಿಗಾಗಿ ಇರುವ ಬಿಂದು ಸರೋವರ ಎಂಬ ಕೊಳದಲ್ಲಿ ಶಿಷ್ಯರು ಈಜಿದರು. ಪ್ರಭುಪಾದರು ಸಮೀಪದ ಒಂದು ಹೊಲದಲ್ಲಿ ಬಕೆಟಿನಲ್ಲಿ ಹೊತ್ತೊಯ್ದಿದ್ದ ನೀರಿನಿಂದ ಸ್ನಾನ ಮಾಡಿದರು. ಬಳಿಕ ಪ್ರಭುಪಾದರು ಪ್ರಸಾದವನ್ನು ಸ್ವೀಕರಿಸುತ್ತಿದ್ದಾಗ ಕೆಲವು ಬೀದಿ ನಾಯಿಗಳು ಅವರ ಬಳಿ ಬಂದವು. ಶಿಷ್ಯರು ಅವುಗಳತ್ತ ಕಲ್ಲೆಸೆಯುತ್ತಾ ಕೂಗಾಡುತ್ತಾ ಅವುಗಳನ್ನು ಓಡಿಸಲು ಯತ್ನಿಸಿದರು. ಪ್ರಭುಪಾದರು ಶಿಷ್ಯರನ್ನು ತಡೆದು ಅವುಗಳ ಪಾಡಿಗೆ ಅವನು ಬಿಡಿ ಎಂದು ಹೇಳಿ ತಮ್ಮ ತಟ್ಟೆಯಿಂದ ನಾಯಿಗಳ ಕಡೆಗೆ ಪ್ರಸಾದವನ್ನು ಎಸೆಯತೊಡಗಿದರು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದ ಮಾತಾಜಿ. ವೃಂದಾವನದ ನಗರಾಧಿಕಾರಿಗಳೆಲ್ಲ ನಗರವೇ ಭೂಮಿಯನ್ನು ದಾನವಾಗಿ ನೀಡಬಹುದೆಂದು ಪ್ರಾಸಂಗಿಕವಾಗಿ ಸೂಚಿಸಲು ಸಹ ಪ್ರಭುಪಾದರು ಮಿಸ್ಟರ್ ಎಸ್ ಅವರ ಮಾತುಗಳಿಗೆ ಗಂಭೀರವಾಗಿ ತೆಗೆದುಕೊಂಡರು ಪರಿಗಣಿಸಿದರು. ಆದರೆ ಮಿಸ್ಟರ್ ಎಸ್ ಹೀಗೆ ವಿವರಿಸಿದರು: ಬೇರೆ ಸಾಧುಗಳು ಆ ಜಮೀನಿಗಾಗಿ ಕೇಳುತ್ತಿದ್ದರು. ಅಂದ್ರೆ ಬೇರೆ ಸಾಧು ಸಹ ಆ ಜಮೀನಿಗೆ ಅವರಿಗೆ ಆ ಜಾಗವನ್ನು ಕೇಳ್ತಿದ್ರು. ಆದರೆ ನಾನು ಮತ್ತು ನನ್ನ ಪತ್ನಿ ಆ ಬಗೆಗೆ ಈಗ ಅವರೇನು ಅವರು ಮಿಸ್ಟರ್ ಎಸ್ ಮತ್ತು ಅವರ ಪತ್ನಿ ಆ ಬಗ್ಗೆ ಏನು ವಿಚಾರ ಮಾಡಲಿಲ್ಲ. ಅವರೇನು ಮಾಡಿದ್ರು, ಆದಷ್ಟು ಬೇಗ ಅಲ್ಲಿ ಬಂದು ಒಂದು ರಾಧಾಕೃಷ್ಣನ ದೇವಾಲಯನ ನಿರ್ಮಿಸುವ ಸಂಘಕ್ಕೆ ಅವರು ಅದನ್ನಂದ್ರೆ ಇವರು ಪ್ರಭುಪಾದರು ರಾಧಾಕೃಷ್ಣ ದೇವಾಲಯ ಕಟ್ಟಲಿಕ್ಕೆ ಇದು ಮಾಡಿದ್ರಲ್ಲ, ಅವರಿಗೆ ಕೊಡ್ಲಿಕ್ಕೆ ಅವರು ಡಿಸೈಡ್ ಮಾಡಿದ್ರು. ಹಾಗೆ ತಾವು ಮಾಡುವುದಕ್ಕೆ ಪ್ರಭುಪಾದರಿಗೆ ಅವರಿಗೆ ಆಶ್ವಾಸನೆ ಸಹ ಕೊಟ್ಟರು. ಮತ್ತೆ ಅದಿಲ್ಲ, ಅದು ಭೂಮಿ ನಿಮ್ಮದಂತ ಅವರು ಪ್ರಮಾಣ ಸಹ ಮಾಡಿ ಕೊಟ್ಟರು. ಅದಕ್ಕೆ ಅದು ಲೆಟರ್ ಸಹ ಕೊಟ್ಟರು, ಬರೆಯೋದೊಂದು ಪ್ರೂಫ್ ಇದು ಬೇಕಲ್ಲ, ಅದು ಸಹ ಕೊಟ್ಟರು. ಇಂಥ ವಾಗ್ದಾನಗಳನ್ನು ಪ್ರಭುಪಾದ ಹಿಂದೆಯೂ ಪಡೆದಿದ್ದರು. ಅಂದ್ರೆ ಅವ್ರು ಅಂದ್ರೆ ಮುಂಚೆ ಸಹ ಹಾಗೆ ತುಂಬಾ ಆಗಿತ್ತು, ಜಮೀನಿನ ಎಲ್ಲ ಪ್ರಾಬ್ಲಮ್ ಆಯಿತು. ಅದಕ್ಕೆ ಅವ್ರ ಇದು ಫುಲ್ ಪ್ರೂಫ್ ಆಗಿ ಅವರು ಅದನ್ನು ತಕ್ಕೊಟ್ಟಿದ್ದಾರೆ. ಸೊ ಮಿಸ್ಟರ್ ಎಸ್ ಅವರೊಂದಿಗೆ ಒಂದು ಲಿಖಿತ ಕರಾರನ್ನು ಸಹ ಮಾಡಿಕೊಳ್ಳಲು ಅವರು ತಮ್ಮ ಶಿಷ್ಯರನ್ನು ನೇಮಿಸಿ ವೃಂದಾವನದಲ್ಲಿ ಉಳಿಯಲು ಹೇಳಿದರು. ಅಂದ್ರೆ ಎಲ್ಲ ಜಾಗ ಕೊಡೋದೆಲ್ಲ ಇದು ಬರೆದು ಕೊಟ್ಟರು ಯಾರು, ಮಿಸ್ಟರ್ ಎಸ್. ಸೊ ಈ ನಡುವೆ ಪ್ರಭುಪಾದರು ತನ್ನ ಶಿಷ್ಯರನ್ನು ವೃಂದಾವನದ ಪ್ರಮುಖ ಎಲ್ಲ ತಗೊಂಡೋದು, ಎಲ್ಲಿ ಪುಣ್ಯಸ್ಥಿತ ತೀರ್ಥಯಾತ್ರೆಗೆಂದು ಅಲ್ಲಿ ಕೊಂಡರು. ಆ ಸ್ಥಳದಲ್ಲಿ ಅದು ಯಾವ ಸ್ಥಳ? ಅದು ಶ್ರೀಮತಿ ರಾಧಾರಾಣಿಯ ಜನ್ಮಸ್ಥಳ. ಮತ್ತು ಎಲ್ಲೆಲ್ಲಿ ತಗೊಂಡು ತೀರ್ಥಯಾತ್ರೆಗೆ ಶ್ರೀಮತಿ ರಾಧಾರಾಣಿಯ ಜನ್ಮಸ್ಥಳ ಗೋಕುಲ ಅಂದ್ರೆ ಅಲ್ಲಿ ಕೃಷ್ಣನ್ ಮೊಟ್ಟ ಮೊದಲ ಲೀಲೆಗಳ ಸ್ಥಳ ಅದು. ರಾಧಾಕುಂಡ, ಗೋವರ್ಧನ್, ವೃಂದಾವನ್ ಮುಖ್ಯ ದೇವಾಲಯಗಳು. ಗೋವರ್ಧನದಲ್ಲಿ ಪ್ರಭುಪಾದ ಶಿಷ್ಯರಿಗೆ ಗೋವರ್ಧನಗಿರಿಯ ಅವರು ಅಲ್ಲಿ ಸಹ ತಕೊಂಡು ಹೋದ್ರು. ಅದು ಅಲ್ಲಿ ಅವರ ಶಿಷ್ಯರಿಗೆ ಹೇಳಿದ್ರು, ಅಲ್ಲಿಯ ಕಲ್ಲನ್ನು ನೀವು ಏನು ಇದು ಮಾಡಬೇಡಿ, ಎತ್ತಿಕೊಳ್ಬೇಡಿ. ಮತ್ತು ಅದು ಯಾಕೆಂದ್ರೆ ಗೋವರ್ಧನ ಗಿರಿ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ ಅಂತ ಅವರಿಗೆ ಹೇಳಿದ್ರು. ಸೊ ಅಲ್ಲಿ ಕೃಷ್ಣನ ಅಲ್ಲಿ ಯಾಕೆಂದ್ರೆ ಅಲ್ಲಿ ಅವರಿಗೆ ಕೃಷ್ಣನ ಒಂದು ಹೆಜ್ಜೆಯ ಗುರುತಿತ್ತಂತೆ. ಅದು ಇಷ್ಟು ದೊಡ್ಡದೆಂದ್ರೆ ಅಷ್ಟು ಆಗ ಅವ್ರಿಗೆ ಅರ್ಥ ಮಾಡಿಕೊಂಡ್ರು ಕೃಷ್ಣನ ಹೈಟ್ ಎಷ್ಟಾಗಬೇಕು. ಅಂದ್ರೆ ಕೃಷ್ಣನ ಹೈಟ್ ಅಂದ್ರೆ 8 ಅಡಿ ಇತ್ತಂತೆ ಅಂತ ಅವರು ಯೋಚಿಸಿದರು. ಆಗ ಪ್ರಭುಪಾದರು ಹೇಳಿದ್ರು, ಹೌದು, ಆಗಿನ ಜನರ ಹೈಟ್ ಎಲ್ಲ ತುಂಬಾ ನಮ್ಮ ಈಗಿನ ಕಾಲ ಕಲಿಯುಗದಲ್ಲಿ ಹಾಗೆ ಅಲ್ಲ, ತುಂಬಾ ಅವರ ಫುಲ್ ಹೈಟ್ ಇತ್ತು. ಸೊ ಗೋವರ್ಧನ ಹತ್ತಿರ ಏನಿತ್ತು, ರಾಧಾ ಮತ್ತು ಕೃಷ್ಣರ ಮೊದಲ ಬಾರಿ ಭೇಟಿಯಾದ ಸ್ಥಳದ ನೆನಪಿಗಾಗಿ ಇರುವ ಬಿಂದು ಸರೋವರ, ಅಲ್ಲಿ ಒಂದು ಬಿಂದು ಸರೋವರ ಇತ್ತಂತೆ. ಇಂದು ಕೊಳದಲ್ಲಿ ಶಿಷ್ಯರೇನಾದ್ರು ಈಜಿದರು, ಸ್ವಿಮ್ಮಿಂಗ್ ಮಾಡಿದರು. ಸೊ ಪ್ರಭುಪಾದರು ಆ ಸಮೀಪದ ಒಂದು ಹೊಲದಲ್ಲಿ ಬಕೆಟಿನಲ್ಲಿ ನೀರು ತಂದು ಅವರು ಸ್ನಾನ ಮಾಡಿದರು. ಸೊ ಮತ್ತೆ ನಂತರ ಅವರು ಪ್ರಸಾದ ಸ್ವೀಕರಿಸಿದರು. ಆಗ ಏನಾಯ್ತು, ಅದು ಅಲ್ಲಿ ಬೀದಿ ನಾಯಿಗಳು ಬೊಗಳ್ತಾ ಇತ್ತಂತೆ. ಆಗ ಬೀದಿ ನಾಯಿ ಬೊಗಳ್ತಿದ್ದಾಗ ಏನಾಗಿದೆ, ಶಿಷ್ಯರೆಲ್ಲ ನಾಯಿಯ ಮೇಲೆ ಕಲ್ಲು ಎಸೆಯಿತು.
ಆಗ ಪ್ರಭುಪಾದರನ್ನು ತಡೆದರು, ಇಲ್ಲ ಮಾಡಬೇಡಿ ಅವರ ಅಂತ ಹೇಳಿ. ಮತ್ತೆ ಅವ್ರು ಪ್ರಭುಪಾದವರ ಪ್ರಸಾದವನ್ನು ಸಹ ಅದು ನಾಯಿಗೆ ಪ್ರಸಾದವನ್ನು ಎಸೆಯಬೇಕು ಕೊಟ್ರು ಅಂತ ಹೇಳ್ತಾರೆ ಪ್ರಭುಪಾದ. ಹರೇ ಕೃಷ್ಣ. ಹರೇ ಕೃಷ್ಣ. ಇನ್ನು 4 ನಿಮಿಷ ಇದೆ ಮಾತಾಜಿ, ಬೇರೆ ಕ್ಲಾಸ್ ಇದೆ ಅಲ್ಲ 6 ಗಂಟೆಗೆ. ಬೇಡ, ನೀವು ಹೌದು, ಇದನ್ನು ಓಕೆ, ಕ್ಲೋಸ್ ಮಾಡಿ ಮಾತಾಜಿ. ಓಕೆ. ಹರೇ ಕೃಷ್ಣ, ಧನ್ಯವಾದ. ಎಲ್ಲಿ ಏನು ತಪ್ಪಿದ್ರೆ ಕ್ಷಮಿಸಿ. ವಾಂಚಾಕಲ್ಪತರು ಹೇಳಿ ಮಾತಾಜಿ. ಹರೇ ಕೃಷ್ಣ. ರಮಣ್ ರೇತಿಗೆಲ್ಲ ಓದಿ ಬನ್ನಿ, ಹೋದವರು ವೃಂದಾವನಕ್ಕೆ ಹೊರಳಾಡಿ ಬನ್ನಿ ಮರಳಲ್ಲಿ. ಹರೇ ಹಾ, ಕೃಷ್ಣ. ಬಂದಿದೆ ಮಾತಾಜಿ. ಯಾರೆಲ್ಲ ಇದಕ್ಕೆ ವೃಂದಾವನಕ್ಕೆ ಹೋಗ್ತಾ ಇದ್ದೀರಾ ಇದ್ರಲ್ಲಿ? ಹ್ಯಾಂಡ್ ರೈಸ್ ನಾಗವೇಣಿ ಮಾಡಿ. ಮಾತಾಜಿ ನೀವ್ ಬರ್ತೀರಾ ಮಾತಾಜಿ? ಇಲ್ಲ ಮಾತಾಜಿ. ಓ ನನಗ್ ಬೇಡ. ಕೃಷ್ಣ ಮಾತಾಜಿ ಹೋಗ್ತೀರಾ? ಮರಳಲ್ಲಿ ಹೊರಳಾಡಿ ಬನ್ನಿ, ರಮಣ್ ಮಾತಾಜಿ ರೇತಿ, ನನಗ್ ಬರ್ಬೇಕು ಅಂತ ತುಂಬಾ ಆಸೆ ಇದೆ, ಆದ್ರೆ ಯಾರು ಕಂಪ್ನಿನೇ ಇಲ್ವಲ್ಲ ಅಂತ ಶಾಂತಿ ರೂಪಿಣಿ ಮಾತಾಜಿ ಇದ್ದಾರೆ, ಹೆದ್ರಬೇಡಿ. ಅವ್ರು ಬರ್ತಾ ಇಲ್ವಂತೆ, ಕೇಳ್ದೆ ನಿನ್ನೆ. ಎಲ್ಲರೂ ಕಂಪನಿ ಮಾತಾಜಿ, ಅಲ್ಲಿದ್ದವ್ರು ನಿಮ್ ಜೊತೆ ಬಂದವರೆಲ್ಲ ಕಂಪನಿ. ಎಲ್ಲರೂ ಬರ್ತಾರೆ ಮಾತಾಜಿ, ಎಲ್ಲರೂ ಕಂಪನಿ. ಅಲ್ಲ ಕರೆಕ್ಟು, ಏನೋ ಗೊತ್ತಿಲ್ಲ ಅಷ್ಟೇ. ಇದ್ದಾರೆ. ಅದೇ ಯಾರಿದ್ದಾರೆ ನೋಡ್ಬೇಕು. ಇದ್ರಲ್ಲಿ? ನನಗೆ ಲಕ್ಷ್ಮೀ 20 ಬಿವಿ, ಜನ ಲಕ್ಷ್ಮೀ PM, ಒಳಗೆ ಲಕ್ಷ್ಮೀ ಬಿವಿ ಮಾತಾಜಿ ಹೋಗ್ತೀರಾ? ಇಲ್ಲವ ಅವರು? ಹರೇ ಕೃಷ್ಣ. ಇದ್ರಲ್ಲ ಅವರು. ಒಳಗೆ ನನಗೆ ಹೇಳಕ್ ಆಗಲ್ಲ ಮೋಸ್ಟ್ಲಿ. ಹೌದಾ? ಲಕ್ಷ್ಮೀ ಬಿವಿ ಮಾತಾಜಿ ಹರೇ ಕೃಷ್ಣ ಮಾತಾಜಿ, ಹೇಳಿ ಮಾತಾಜಿ. ರಮಣ ರೇತಿ ಅಲ್ಲಿ ಬೃಂದಾವನಕ್ಕೆ Last ಬೆಂಗಳೂರಿನಿಂದ ಚಿತ್ರಮೋಹಿನಿ ಮಾತಾಜಿ ಇದ್ದಾರೆ ಏನು? ಮತ್ತೆ ನಾನು ಬೇರೆ ಹೋಗೋಣ ಅಂತ ಯಾರಿದ್ದಾರೆ? ನಾನು ಹೋಗೋಣ ಅಂತ ಇದ್ದೀನಿ ಮಾತಾಜಿ. ಶಂಕರ ಪ್ರಭುಜಿ. ರತ್ನಮ್ಮ ಮಾತಾಜಿ ಹೋಗೋಣ ಅಂತ ಇದ್ದೀವಿ ಮಾತಾಜಿ. ನೋಡಿ ಶಂಕರ್ ಹಿರೇಗಂಗೆ ಪ್ರಭುಜಿ ಇದ್ದಾರೆ, ಹಾ, ಅವರಿಗೆ ಅವರು ಇದ್ದಾರೆ. ಶಂಕರ್ ಹಿರೇಗಂಗೆ ಅವರೇ ಮಾಡ್ತಾರಂತೆ. ಟಿಕೆಟ್ ಎಲ್ಲ ಬೇಕಾದ್ರೆ ಅವ್ರ ಹತ್ರ ಹೇಳಿದ್ರೆ ಅವರು ಮಾಡಿ ಕೊಡ್ತಾರಂತೆ. ಆಯ್ತು ಅವರನ್ನು ಮಾತಾಜಿ. ಕಾಂಟ್ಯಾಕ್ಟ್ ಆಗಿ. ಆಯ್ತು ಮಾತಾಜಿ. ಇನ್ನ ಯಾರಿರ್ತಾರ? ಜನ ಬೇಕು. ಇನ್ಯಾರಿದ್ದಾರೆ ಗೊತ್ತಿಲ್ಲ. ಪ್ರಭುಜಿ ಅವರೆಲ್ಲ ಗುರ್ತಾ ಇದೆ ಅಲ್ಲ, ಅವರೆಲ್ಲ ಇರ್ತಾರೆ. ಹೌದು, ಇನ್ನ ಟೈಮ್ ಶಶಿಕುಮಾರ್ ಇದೆಯಲ್ಲ ಪ್ರಭುಜಿ ಇದ್ದಾರೆ. ಇನ್ನ ಟೈಮ್ ಇದೆಯಲ್ಲ ಮಾತಾಜಿ, ಇನ್ನ ಟೈಮ್ ಇದೆ. 22ರ ಒಳಗೆ ಬುಕ್ ಮಾಡ್ಬೇಕಂತೆ ಮಾತಾಜಿ. ಅದು 11,000 ಕಟ್ಟುವಂತದ್ದು ಉಂಟಲ್ಲ ಅದು. ಹಾ. ಮತ್ತೆ ಟಿಕೆಟ್ ಸಿಗುದಿಲ್ಲ, ನೀವು ಅದನ್ನು ಮೊದ್ಲೇ ಕಾಂಟ್ಯಾಕ್ಟ್ ಮಾಡಿಡಿ. ಹಾ ಆಯ್ತು ಮಾತಾಜಿ. ಮತ್ತೆ 1,000 ಜಾಸ್ತಿ. ಸಂಗೀತಮಯ್ಯ ಮಾತಾಜಿನ ಕಾಂಟ್ಯಾಕ್ಟ್ ಮಾಡ್ಬೇಕಲ್ಲ ಮಾತಾಜಿ? ಹೌದೌದು, ಹ್ಮ್ ಆಯ್ತು ಕನ್ನಡ ಮಾತಾಜಿ. ಗುಂಪಿನವರೆಲ್ಲ ಅವರನ್ನು ಕಾಂಟ್ಯಾಕ್ಟ್ ಮಾಡಿ. ಆಯ್ತು ಮಾತಾಜಿ. ಹರೇ ಕೃಷ್ಣ. ಹರೇ ಹರೇ ಕೃಷ್ಣ. 11,000. ಪತಿತನ ಪಾವನೆಭ್ಯೋ ವೈಷ್ಣವೇಭ್ಯೋ ನಮಃ. ಎಲ್ಲಾ ಭಕ್ತರೊಂದಿಗೂ ಜಯ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಇದು ಯಾರು ಅಂತ ಗೊತ್ತಾಗ್ಲಿಲ್ಲ ನನ್ಗೆ. JJHB ಏನೋ ಉಂಟು. JJHBGF5. ಹೌದು, ಯಾರದು? ಹೈ ಪವರ್ ಯಾರು? HP HP ಹೈ ಪವರ್. 5 grams HB. ಧನ್ಯವಾದಗಳು ಮಾತಾಜಿ. ಹರೇ ಗ್ರಾಮ್ಸ್. ಧನ್ಯವಾದಗಳು ಮಾತಾಜಿ. ಉಷಾ ಮಾತಾಜಿ ಚಾ ಧನ್ಯವಾದಗಳು ಮಾತಾಜಿ. ಬೆಳಗಾಯ್ತಾ? ಧನ್ಯವಾದಗಳು. ಉಮಾದೇವಿ ಮಾತಾಜಿ ಹೋಗುದಿಲ್ಲ. ಧನ್ಯವಾದಗಳು. ಎ ಮಂಜುಳಾ, ವಿ ಮಂಗಳ ಇದ್ದಾರೆ ಮಾತಾಜಿ. ಯಾರು ಕೇಳಿದ್ರಲ್ಲ ಈಗ? ನಾನೇ ಹಾ, ವಿ ಮಂಗಳ ಮಾತಾಜಿ ಬ್ಯಾಂಗ್ಳೂರಾ? ಬಾಂಬೆ. ಹೌದು ಮಾತಾಜಿ. ಹೌದು ಹೌದು ಮಾತಾಜಿ, ಭೀಮಂಗಳ ಬೆಂಗಳೂರು. ಲಲಿತಾ ಮಾತಾಜಿ ಬರ್ತಾ ಇಲ್ವಾ? ಇಲ್ಲ ಮಾತಾಜಿ, ನಾನು ಕ್ಯಾಂಬೋಡಿಯಾಗ ಹೋಗ್ತಾ ಇದ್ದೀನಿ. ಬರೋದೇ ನಾನು ರಿಟರ್ನ್ 22ಕ್ಕೆ. ಎಷ್ಟು ದಿವಸ ಮಾತಾಜಿ? ಅದು 12 days ಹೋಗ್ತಾ ಇದೀವಿ ಮಾತಾಜಿ. ಎಲ್ಲಿ ಇದೆ ಮಾತಾಜಿ ಅದು? ವಿಯೆಟ್ನಾಂ, ಕ್ಯಾಂಬೋಡಿಯಾ. ಅಚ್ಚ. ನಾನು ಬರೋದೇ 22ಕ್ಕೆ. ಇಲ್ಲ ಆಗಲ್ಲ ಬರಕ್ಕೆ. ಗೀತಾ ಅರ್ಕೋಡಿಕಲ್, ಗೀತಾ ಎಂ, ಗಾಯತ್ರಿ ಇವರೆಲ್ಲ ಹೋಗುದಿಲ್ಲವಾ? ಇಲ್ಲ ಅವರೆಲ್ಲ ಬರಲ್ಲ ಮಾತಾಜಿ. ಇಲ್ಲ. ಗೀತಾ ಲಲಿತಾ ಅರ್ಕೋಡಿಕಲ್ ಗೊತ್ತಿಲ್ಲ. ಗೀತಾ ಎಂ, ಬರುದಿಲ್ಲ ಗಾಯತ್ರಿ ಮಾತಾಜಿ. ಯಾರೆಲ್ಲ ಬರಲ್ಲ. ಹೋಗುದಿಲ್ಲ ನಾನು. ಹೋಗುದಿಲ್ಲವಾ? ಪಾರ್ವತಮ್ಮ ಮಾತಾಜಿ? ಅವ್ಯುಕ್ತ ಹೋಗ್ತಾನ? ಇಲ್ಲ ಮಾತಾಜಿ. ಹೋಗ್ತಾನೆ. ನಾವು ಲೆಫ್ಟ್ ಆಗೋಣ, ಯಾಕೆಂದ್ರೆ